ನಾನು ಹೆಚ್ಚು ಗಮನ 90% ಗಮನ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. 90% ಗಮನ ಎಲ್ಲ ಇಡೀ ಕ್ಷೇತ್ರ, ಇಡೀ ಕ್ಷೇತ್ರ ಎಲ್ಲ ಗ್ರಾಮ, ಟೌನ್ ಪಂಚಾಯತ್, ನಮ್ಮ ಈಗಿನ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ವಿಸಿಟ್ ಕೊಡ್ತಾ ಇದ್ದೇನೆ. ನಿರಂತರವಾಗಿ ತಿರುಗುತ್ತಾ ಇದ್ದೇನೆ, ನಿರಂತರವಾಗಿ ಜನರ ಮಧ್ಯದಲ್ಲೇ ಇದ್ದೇನೆ. ಅದರ ಒಟ್ಟಿಗೆ ನಮ್ಮ ಕಂಪೆನಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್, ಅಲ್ಲಿ ಕೂಡ ನಮ್ಮಲ್ಲಿ ಕೆಲಸ ಮಾಡಿದಂಥ ಒಂದು 25 ವರ್ಷ ಸರ್ವಿಸ್ ಮಾಡಿದ 3 ಜನರು ತೀರಿಕೊಂಡಿದ್ದಾರೆ. ಅದರ ಒಟ್ಟಿಗೆ ನೇರವಾಗಿ ಡೈಲಿ ನಮ್ಮ MD ಹತ್ರ, ಸಂಬಂಧಪಟ್ಟಂಥ ಯೂನಿಯನ್ ಲೀಡರ್ನ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಮಾತನಾಡ್ತಾ ಇದ್ದೇನೆ. ಕಳೆದ ವಾರ ಕೂಡ ನಾನು ಕಂಪನಿಗೆ ವಿಸಿಟ್ ಕೊಟ್ಟಿದ್ದೇನೆ. ಅವರ ಕಷ್ಟ ಸುಖಕ್ಕೆ ನಾವು ಕರ್ತವ್ಯ, ನಾನೊಬ್ಬ ಚೇರ್ಮ್ಯಾನ್ ಆಗಿ ಅವರಿಗೆ ಧೈರ್ಯ ತುಂಬುವುದು ನನ್ನ ಕರ್ತವ್ಯ. ಅದರ ಒಟ್ಟಿಗೆ ಕಂಪನಿ ನಡೆಸುವುದು ಕೂಡ ನಮ್ಮ ಕರ್ತವ್ಯ. ಕಂಪನಿ ಕೆಲಸ ಮಾಡುವಂಥ ಇದಕ್ಕೆ 1 ವಾರ ಲಾಕ್ಡೌನ್ ಮಾಡಿದೆ, ಮತ್ತು ಪುನಃ 1 ವಾರ ಮಾಡಿ, ಒಟ್ಟು 14 ದಿವಸ ಲಾಕ್ಡೌನ್ ಮಾಡಿ ಪುನಃ ಕಂಪನಿ ಸ್ಟಾರ್ಟ್ ಆಗಿದೆ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಕೂಡ ಅತ್ಯುನ್ನತವಾದ ಯಾವ ವ್ಯವಸ್ಥೆ ಬೇಕು ಅಲ್ಲಿ, ಸ್ಯಾನಿಟೈಸ್ ಆಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ಗೆ ಬೇಕಾಗಿ ಜನ ಬೇರೆ ಬೇರೆ ಇದು ಮಾಡಿ, ಒಳ್ಳೆಯ ಊಟ ಕ್ಯಾಂಟೀನ್ನ ವ್ಯವಸ್ಥೆ ಮಾಡಿ, ಸಂಪೂರ್ಣವಾಗಿ ಡಾಕ್ಟ್ರು ಕೂಡ ಅದೇ ಕಂಪನಿಯ ಹಾಸ್ಪಿಟಲಲ್ಲಿ ಬೇಕಾದ ವ್ಯಾಕ್ಸಿನ್ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ತಂದು ಎಲ್ಲ A to Z ಅಲ್ಲಿ ಕೂಡ ವ್ಯವಸ್ಥೆ ಕರೆಕ್ಟ್ ಉಂಟು. ಅದು ಮುಖ್ಯಮಂತ್ರಿಯವರು, ಆ ಡಿಪಾರ್ಟ್ಮೆಂಟಿನ ಮಿನಿಸ್ಟ್ರೇ ನಮ್ಮ ಮುಖ್ಯಮಂತ್ರಿಯವರು, ಅವರು ಕೂಡ ಗಮನ ಕೊಡ್ತಾರೆ. ಸಂಬಂಧಪಟ್ಟಂಥ MLA ನವರು ಗಮನ ಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿ 100ಕ್ಕೆ 100. ಈಗ ನಿನ್ನೆ ರಾತ್ರಿ ನಾನು ಮಾತನಾಡಿದ್ದೇನೆ, ಇವತ್ತು ಮಧ್ಯಾಹ್ನ ಕೂಡ ಮಾತನಾಡಿದ್ದೇನೆ. ಒಂದೇ ಒಂದು ಪಾಸಿಟಿವ್ ಕೇಸ್ ನಮ್ಮ ಕಂಪನಿಯಲ್ಲಿ ಇವಾಗ ಇಲ್ಲ. 100ಕ್ಕೆ 100 ಕ್ಲಿಯರ್. 100 ಕೆಲಸಕ್ಕೆ ಬರ್ತಾರೆ, ಎಲ್ಲರ ಕೆಲಸಕ್ಕೆ ಬರ್ತಾರೆ. ಒಬ್ಬರೊಂದು ನಿನ್ನೆಯಿಂದ ಅವರು ಬರ್ತಾರೆ, ಒಬ್ಬರು ಬರ್ತಾ ಇರಲಿಲ್ಲ ಹಾಸ್ಪಿಟಲ್, ನಿನ್ನೆಯಿಂದ ಬರ್ತಾರೆ. ತಮ್ಮ ಕ್ಷೇತ್ರಕ್ಕೆ ಈಗ ಸಂಬಂಧಪಟ್ಟ ಹಾಗೆ ಕೋವಿಡ್ ರೋಗ ಬಂದಂಥ ಸಂದರ್ಭದಲ್ಲಿ ಅವರನ್ನು ಮನೆಯಲ್ಲಿ ಇರಿಸಿಕೊಳ್ಳಬೇಕು ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಅರ್ಪಿಸೋದು, ಇಂಥದ್ದೆಲ್ಲ ಗ್ರಾಮೀಣ ಭಾಗ ಆಗಿರೋದ್ರಿಂದ ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ ಅಂತ ಅನ್ನುವಂಥದ್ದು. ಆದರೆ ಮನೆಯಲ್ಲಿದ್ದವರು ಹೆಚ್ಚು ರಿಕವರಿ ಆಗ್ತಾ ಇದ್ದಾರೆ, ಭಾಳ ಬೇಗನೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಅಂದರೆ ಈ ಆಸ್ಪತ್ರೆಗಳ ಭಾಗ ಅಂದರೆ ವೆನ್ಲಾಕಿಗೆ ಬರಬೇಕಾದಂಥ ಅವಶ್ಯಕತೆ ಇರ್ತದೆ. ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಸಜ್ಜಾಗಿರಬೇಕು. ಇದು ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದೀರಿ? ಉಸ್ತುವಾರಿ ಸಚಿವರ 100ಕ್ಕೆ 100 ಬೆಂಬಲ ನನಗೆ. ಅದರ ಒಟ್ಟಿಗೆ ರಾಜ್ಯಾಧ್ಯಕ್ಷರು, ಯಾಕೆಂದರೆ ಅವರೊಟ್ಟಿಗೆ ನೇರವಾಗಿ ನಾನು ತಿರುಗಾಡ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರ ಹೊತ್ತಿಗೆ ನೇರವಾಗಿ ಮಾತನಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರದ ಅಧ್ಯಕ್ಷರು ಅವರನ್ನು ಕಂಪ್ಲೀಟ್ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ಚಾರ್ಜ್ ಮಾಡಿದ್ದೇವೆ ನಾವು. ಅವರೊಟ್ಟಿಗೆ 32 ಜನರ ಒಂದು ಟೀಮ್ ಮಾಡಿದ್ದೇವೆ. ಒಂದು ನಾನು ನೇರವಾಗಿ ವಾಟ್ಸಪ್, ಫೇಸ್ಬುಕ್ ಮತ್ತು ಟ್ವಿಟರ್ ಇದರಲ್ಲಿ 24 ಗಂಟೆ ಕೂಡ ಯಾರಿಗಾದರೂ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಮತ ಪಕ್ಷ ಬಿಟ್ಟು ಯಾರಿಗೂ ಆಗಲಿ ಅವರು ನೇರವಾಗಿ ನನಗೆ ಫೋನ್ ಮಾಡಬೇಕು. ನನಗೆ ನೇರವಾಗಿ ಫೋನ್ ಮಾಡಬೇಕೆಂದು ನಾನು ನನ್ನ 2 ನಂಬರನ್ನು ಕೊಟ್ಟಿದ್ದೇನೆ. ಅದಕ್ಕೆ ಜ್ವರ ಬಂದು ಒಂದು ವೇಳೆ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಆ್ಯಂಬುಲೆನ್ಸ್ ಬೇಕಾದರೂ ತಿಳಿಸ್ಬೋದು. ಒಂದು ವೇಳೆ ತೀರಿ ಹೋಗಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಮಸ್ಯೆ ಇದ್ದರೂ ನಮಗೆ ತಿಳಿಸ್ಬೋದು. ಒಂದು ವೇಳೆ ಹಾಸ್ಪಿಟಲಲ್ಲಿ ಬಿಲ್ ಸಮಸ್ಯೆ, ಆಯುಷ್ಮಾನ್ ಯೋಜನೆದು ಸಮಸ್ಯೆ ಅದು ಇದ್ದರೆ ನೇರವಾಗಿ ನಮ್ಮಲ್ಲಿ. ಒಂದು ವೇಳೆ ನಮಗೆ ಅತ್ಯಂತ ಸಮಸ್ಯೆ ಉಂಟು ಕೋವಿಡ್ ಸಮಯದಲ್ಲಿ, ನಮಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ತೊಂದರೆ ಇದ್ದರೂ ನಮಗೆ ತಿಳಿಸಬೇಕಂತ ನಾನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ನೇರವಾಗಿ ನನ್ನ ನಂಬರ್ ಕೊಟ್ಟಿದ್ದೇನೆ. ನಿರಂತರವಾಗಿ ಅವರಿಗೆ ತಿಳಿಸಿ. ಈಗ ಆಯುಷ್ಮಾನ್ಗೆ ಸಂಬಂಧಪಟ್ಟಾಗಿ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇರುವಂಥದ್ದು, ಹೌದು ಉಸ್ತುವಾರಿ ಸಚಿವರುಗಳು ಹೇಳಿದ್ದಾರೆ, ಖಾಸಗಿ ಆಸ್ಪತ್ರೆಯವರು ಕೂಡ ಇದನ್ನು ಪರಿಗಣಿಸಲೇಬೇಕು ಮತ್ತು ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಬೆಡ್ಗಳನ್ನು ಇಡಬೇಕು. ಇಲ್ಲೊಂದು ಸಮಸ್ಯೆ ಏನಾಗ್ತಾ ಇದೆ, ವೆನ್ಲಾಕಿಗೆ ಬಂದು ಇಲ್ಲಿ ನೀವು ಮತ್ತೆ ಒಂದು ಪತ್ರವನ್ನು ಪಡೆದುಕೊಂಡು ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದಂಥ ಸಮಸ್ಯೆ ಅದು ಇತ್ತು. ಈಗ ಅದು ಆಗಬಾರ್ದು. ಆದರೂ ಕೆಲವು ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ಅದನ್ನು ಪರಿಗಣಿಸ್ತಾ ಇಲ್ಲ, ಕೆಲವು ಜನರಿಗೆ ಗೊತ್ತಿಲ್ಲ. ಇದೆಲ್ಲ ಸಮಸ್ಯೆಗಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇಂಥದ್ದೇನಾದರೂ ಬಂದಿದೆಯಾ? 100 ಸಮಸ್ಯೆ ಇಂಥ ಬಂದಿತ್ತು ಹಾಸ್ಪಿಟಲಲ್ಲಿ. ನಮ್ಮ ಜಿಲ್ಲೆಯ DHO ಕಿಶೋರ್ ಅವರು ಆಗಿರ್ಬೋದು, ಅದರ ಒಟ್ಟಿಗೆ ಈಗ ಅಣ್ಣಯ್ಯ ಕುಲಾರ್ ಆಗಿರ್ಬೋದು, ನಮ್ಮ DMO ಆಗಿರ್ಬೋದು, ನಮ್ಮ ಬೇರೆ ಬೇರೆ ಡಾಕ್ಟರ್ ಆಗಿರ್ಬೋದು, ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ರಾವ್ ಆಗಿರ್ಬೋದು, ನಮ್ಮ ವಾರ್ ರೂಮಿಗೆ ಸಂಬಂಧ ವಾರ್ ರೂಮ್ ಇದ್ದು ನಾನು ಕೂಡ ಒಬ್ಬ ಇನ್ಚಾರ್ಜ್ ಆಯುಷ್ಮಾನ್ ಜಿಲ್ಲೆದು. ಕೆಲವರು ತೀರಿ ಹೋಗ್ತಾರೆ ಹಾಸ್ಪಿಟಲಲ್ಲಿ. ತೀರಿ ಹೋದ ನಂತರ ನೇರವಾಗಿ ಅವರು ಹೇಳ್ತಾರೆ 1,50,000 ಬಿಲ್ ಆಗಿದೆ. ಆವಾಗ 100ಕ್ಕೆ 100 ಆ ಪೇಷಂಟ್ನ ಪಾರ್ಟಿಯವರು ನನಗೆ ಫೋನ್ ಮಾಡ್ತಾರೆ, ಅಣ್ಣ ತೀರಿ ಹೋಗಿದ್ದಾರೆ, 1.5 ಲಕ್ಷ ಬಿಲ್ ಹೇಳಿದ್ದಾರೆ. ಯಾವ ಹಾಸ್ಪಿಟಲ್? ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದ್ದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 3 ಹಾಸ್ಪಿಟಲ್ ಮೈನ್, ಏನಪ್ಪೈ ಹಾಸ್ಪಿಟಲ್,
KS ಹೆಗ್ಡೆ ಹಾಸ್ಪಿಟಲ್, ಕಣಚೂರು ಹಾಸ್ಪಿಟಲ್, ಹಾಗೆ ಬಾಕಿ ಬೇರೆ ಹಾಸ್ಪಿಟಲ್, ಸಹಾರಾ ಹಾಸ್ಪಿಟಲಲ್ಲಿ ಕೂಡ ಕೋವಿಡ್ ಇದು ಮಾಡಿದ್ದೇವೆ. ಫಾದರ್ಸ್ ಮಲ್ಲರ್ಸ್ ಇದರಲ್ಲಿ ಕೂಡ ಇತ್ತು. ಆದರೆ ಈ 3 ಹಾಸ್ಪಿಟಲಲ್ಲಿ ಜಾಸ್ತಿ ಕೋವಿಡ್ ಪೇಷಂಟ್. ನನಗೆ ನೇರವಾಗಿ ಒಂದು ವೇಳೆ ಫೋನ್ ಬರ್ತಿದ್ದರೆ ಸರ್ ನನಗೆ ಜ್ವರ ಬಂದಿದೆ, ಈಗ ನನಗೆ 100ಕ್ಕೆ 100 ಕೆಮ್ಮು ಬರ್ತಾ ಉಂಟು, ನನಗೆ ಯಾವ ಆಸ್ಪತ್ರೆಗೆ ಜಾಯ್ನ್ ಆಗ, ನಾನು ಫಸ್ಟ್ KS ಹೆಗ್ಡೆ ಹಾಸ್ಪಿಟಲ್ಗೆ ನಾನು ಡೈರೆಕ್ಟಾಗಿ ವೆನ್ಲಾಕ್ ಹಾಸ್ಪಿಟಲ್ಗೆ ಡಾಕ್ಟರ್ ಕಿಶೋರ್ DHO, ಇಲ್ಲದಿದ್ದರೆ ನಮ್ಮ ಡಾಕ್ಟರ್ ರತ್ನಾಕರ್ ಇದ್ದಾರೆ, ನನ್ನ ಫ್ರೆಂಡ್, ಅತ್ಯಂತ ರಾತ್ರಿ 2 ಗಂಟೆಗೆ ಆದರೂ ಫೋನ್ ತೆಗಿತಾರೆ. ಈಗ ಅಣ್ಣಯ್ಯ ಕುಲಾಲ್, ಸುಧಾಕರ್, ಬಾಕಿ DMO ಇವರಿದ್ದಾರೆ. ಸರ್ ನಮ್ಮೊಂದು ಪೇಷಂಟ್ ಬರ್ತಾ ಇದೆ, ನಿಮ್ಮಲ್ಲಿ ಆಕ್ಸಿಜನ್ ಉಂಟಾ, ICU ಉಂಟಾ? ಇಲ್ಲ ಸರ್ ICU ಇಲ್ಲ. ಒಂದು ತಕ್ಷಣ ಆಕ್ಸಿಜನ್ ವ್ಯವಸ್ಥೆ ಮಾಡಿ ಮತ್ತೆ ICUಗೆ ಕಳಿಸಿ ಅಂತ ಅವರನ್ನು ಕಳಿಸ್ತಾ ಇದ್ದೆ. 100ಕ್ಕೆ 100 ಬಹಳ ಚೆನ್ನಾಗಿ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ನಡೀತದ ಅದಕ್ಕಿಂತ ಮಿಗಿಲಾದ ಟ್ರೀಟ್ಮೆಂಟ್ ಇವಾಗ ವೆನ್ಲಾಕ್ ಹಾಸ್ಪಿಟಲ್ ನಡೀತದೆ. ಇವಾಗ ಯಾರಿಗೂ ಕೂಡ ICU ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲ, ಆಕ್ಸಿಜನ್ ಇದು ಸಮಸ್ಯೆ ಇಲ್ಲ, ಏನು ಇದ್ದರೂ ಅಲ್ಲಿ ಅಂಥ ವ್ಯವಸ್ಥೆ ಉಂಟು. ಮೊನ್ನೆ ಕಳೆದ ವಾರ ಕೂಡ ನಾವು ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, DC ಸಂಬಂಧಪಟ್ಟವರು ಒಂದ್ಸರಿ ಇನ್ಸ್ಪೆಕ್ಷನ್ ಹೋಗಿದ್ದೇವೆ. ಇಲ್ಲಿ ಕೆಲವು ನಡೆದಿರುವಂಥ ಘಟನೆಗಳು ಹೇಳಿರುವಂಥದ್ದು. ಕೆಲವೊಮ್ಮೆ ಏನಾಗ್ತದೆ, ನೀವು ಹೇಳಿರುವ ಹಾಗೆ ವೆನ್ಲಾಕ್ನಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ ಇವೆ. ಆದರೆ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತಕ್ಷಣಕ್ಕೆ ಅವ್ರು ಯಾರ್ದು ವೈದ್ಯರಿರ್ತಾರೆ, ಆ ವೈದ್ಯರು ವೆನ್ಲಾಕ್ಗೆ ಹೋಗಿ ಅಂತ ಹೇಳುವುದಿಲ್ಲ. ಅವರಿಗೆ ಗೊತ್ತಿರುವಂಥ ವೈದ್ಯರು, ಅವರ ಕುಟುಂಬದ ವೈದ್ಯರು ಆಗಿರ್ತಾರೆ. ತಕ್ಷಣಕ್ಕೆ ಅವರು ಹತ್ತಿರದ ಅಥವಾ ಒಂದು ಖಾಸಗಿ ಆಸ್ಪತ್ರೆಯನ್ನು ಸೂಚನೆ ಮಾಡ್ತಾರೆ. ಇವರು ನೇರವಾಗಿ ಹೋಗ್ತಾರೆ, ಅಲ್ಲಿ ಚಿಕಿತ್ಸೆಗಳನ್ನು ಮೊದಲು ತಗೊಳ್ತಾರೆ. ಅವರಿಗೆ ಆಯುಷ್ಮಾನ ತಗೋತಾಗುವುದಿಲ್ಲ, ಏನನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಮೊದಲಿಗೆ ಅವರಿಗೆ ಪೇಷಂಟ್ ಒಳಗೆ ಹೋಗಬೇಕು, ಚಿಕಿತ್ಸೆಯನ್ನು ಪಡೆದಬೇಕು. ಎಲ್ಲ ಆದ ನಂತರ ಇದು ನಡೆದಿರುವಂಥ ಘಟನೆ. ಸುಮಾರು 6 ಲಕ್ಷ ಬಿಲ್ ಆಗ್ತದೆ. 6 ಲಕ್ಷ ಬಿಲ್ ಆಗುವಾಗ ಅವರು ಇದು ಅವರು ಶವವಾಗಿರ್ತಾರೆ, ಹೆಣವಾಗಿರ್ತಾರೆ. ಈ ಸಂದರ್ಭದಲ್ಲಿ 6 ಲಕ್ಷ ಬಿಲ್ ಆದಾಗ ಬಿಲ್ಲು ಕೊಡಿ, ಹೆಣ ತಗೊಂಡು ಹೋಗಿ ಅನ್ನೋ ಪರಿಸ್ಥಿತಿ ಬರ್ತಾರೆ. ಆಗ ಮತ್ತೆ ಇವರು ಹುಡುಕಾಟ ಆರಂಭಿಸ್ತಾರೆ. ಆಯುಷ್ಮಾನ್ ಇದೆ ಎಲ್ಲ ಮತ್ತೆ ಗೊತ್ತಾಗ್ತದೆ ಅವರಿಗೆ. ಅಲ್ಲ, ಇಂಥ ಕೇಸ್ ಕೆಲವೊಂದು ಹಾಸ್ಪಿಟಲ್ ನಡೆದಿದೆ. ಆದರೆ ಅವ್ರ ಬಿಲ್ ನಾವು ಅದರ ಮಧ್ಯೆ ಪ್ರವೇಶ ಮಾಡ್ತೇವೆ. ಏನಪ್ಪಯ್ಯ ಹಾಸ್ಪಿಟಲ್ ಮಧ್ಯ ಪ್ರವೇಶ ಮಾಡಿದ್ದೇವೆ, KS ಹೆಗ್ಡೆ ಹಾಸ್ಪಿಟಲ್ ಮಧ್ಯ ಪ್ರವೇಶ ಮಾಡಿದ್ದೇವೆ, ನಮ್ಮ ಕಣಚೂರು ಹಾಸ್ಪಿಟಲ್ ಮಧ್ಯ ಪ್ರವೇಶ ಮಾಡಿದ್ದೇವೆ. ಎಲ್ಲರೂ ನಮ್ಮ ಪರಿಚಿತರು. ಅಲ್ಲಿಯ PRO ಅವರು ನಮ್ಮ ಹತ್ತಿರದವರು. ಕಣಚೂರಿನ ಇವರು ಓನರ್ ಯಾರು ಅದರ ದಣಿ ಇದ್ದಾರೆ, ಅವರು ಕೂಡ ನನ್ನ ಆತ್ಮೀಯರು. KS ಹೆಗ್ಡೆ ಅವರು ಅತ್ಯಂತವರು. ಏನಪ್ಪಯ್ಯದವರು ಕೂಡ ಕೆಲವೊಂದು ಸರಿ 2 ಲಕ್ಷ, 3 ಲಕ್ಷ, 4 ಲಕ್ಷ ಬಿಲ್ ಆಗಿದೆ. ಆದರೆ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗೆಂದರೆ, ಯಾರು ಜನರಲ್ ವಾರ್ಡ್ಗೆ ನೇರವಾಗಿ ಹೋಗ್ತಾರೆ, ಈಗ ಅಲ್ಲಿ ಜ್ವರ, ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಅವರು ಅಲ್ಲಿ ಪೇಮೆಂಟ್ ಮಾಡಬೇಕು. ಅಲ್ಲಿ ಜನರಲ್ ವಾರ್ಡಲ್ಲಿ ದೊಡ್ಡ ಪೇಮೆಂಟ್ ಏನಾಗೋದಿಲ್ಲ. ಒಂದು ಕೋವಿಡ್ ಪಾಸಿಟಿವ್ ಟೆಸ್ಟ್ ಮಾಡಿದಾಗ 2800, 700 1800 ಈ ರೀತಿ ಒಂದು. ಮತ್ತೆ ಮೆಡಿಸಿನ್ ಅದು ಮತ್ತೆ ರೆಮಿಡಿಸಿವಿರ್ ತೆಗೆದುಕೊಳ್ಬೇಕಾದ್ರೆ ಸರ್ಕಾರದ್ದು ಬರ್ತದೆ, ಅವರಿಗೆ ಅರ್ಜೆಂಟ್ ಬೇಕಂದ್ರೆ ನೀವು ತಂದು ಕೊಡಿ ಅಂತ ಹೇಳಿ ಎಷ್ಟೋ ಜನರ ಹತ್ರ ಆ ರೀತಿ ಹೇಳಿ. ಬೆಡ್ಗಳಿಗೆ ಸಂಬಂಧಪಟ್ಟ ಆಗಿದೆ. ಈಗ ಸರ್ಕಾರ 2,000ಗಿಂತ ಜಾಸ್ತಿ ತಗೊಳ್ಬೇಕು ಅಂತ ಹೇಳಿದೆ, ಆದರೂ ಅಲ್ಲಿ 15,000 ಇಂಥದ್ದೆಲ್ಲ ಮಾಡ್ತಾರೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಇದ್ರೆ 30,000 ಹೇಳ್ತಾರೆ, ಕೊನೆಗೆ ಬಂದು ಮತ್ತೆ ಇವರೇನಾದರೂ ಮಾತಾಡಿದರೆ ಮತ್ತೆ ಅವರು ಇಳಿತಾರೆ. ಇಂಥದ್ದೆಲ್ಲ ಗೊತ್ತಿದ್ದವರು ನೇರವಾಗಿ ಹೇಳ್ತಾರೆ, ನೋಡಿ ಸರ್ಕಾರದ ಈ ರೀತಿಯಾಗಿ ಪ್ರೊಸೀಜರ್ಸ್ ಇದೆ, ನೀವು ಅದನ್ನೇ ಮಾಡಬೇಕು ಅಂತ ಅನ್ನುವಂಥದ್ದು. ನಾನು ಇದನ್ನು ಯಾಕೆ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಬಹಳ ಈ ಬಗೆಗಿನ ಕಟ್ಟುನಿಟ್ಟಾದಂಥ ಕ್ರಮಗಳನ್ನು, ಅಂದರೆ ಸರ್ಕಾರದ ಆದೇಶ ಇದೆ, ಸರ್ಕಾರ ಈಗ ಹೇಳಿದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳನ್ನು ಪಾಲನೆ ಮಾಡ್ತಾರೆ. ಎಲ್ಲೋ ಒಂದು ಅಡಿಗೆ ಕೂತ್ಕೊಂಡು ಕಳ್ಳರ ಹಾಗೆ ವರ್ತನೆ ಮಾಡುವಂಥದ್ದು ಇದೆ ಅಂತ ಅನ್ನೋದು 100ಕ್ಕೆ 100 ಸತ್ಯ. ಇದರಲ್ಲಿ 2 ಮಾತಿಲ್ಲ. ಆದರೆ ನಮ್ಮ ಗಮನಕ್ಕೆ ಬಂದ ನಂತರ ಯಾವ ಹಾಸ್ಪಿಟಲಲ್ಲಿ ಕೂಡ ಬಿಲ್ ಕೊಡಲಿಕ್ಕೆ ನಾವು ಬಿಡಲಿಲ್ಲ. ನಾವು ನೇರವಾಗಿ ನಾವು ಹಾಸ್ಪಿಟಲ್ಗೆ ಪ್ರವೇಶ ಮಾಡ್ತೇವೆ. ನಾವು ಕರೀತೇವೆ PRO ಹತ್ರ, ಫಸ್ಟ್ PRO ಹತ್ರ ಮಾತನಾಡ್ತೇನೆ, ಬಿಲ್ ತೋರಿಸ್ತೇವೆ. ನೋಡ್ರಿ, ಇಲ್ಲಿ ನೀವು 1,34,000 ಬಿಲ್ ಹಾಕಿದ್ದೀರಿ, ಸರ್ಕಾರ ನಿಮಗೆ ಪೇಮೆಂಟ್ ಮಾಡ್ತದೆ, 1,34,000 ಇವರಿಗೆ ಬಿಲ್ಲೇ ಹಾಕಿ ಕಟ್ಟಬೇಕು. ಕರೆಕ್ಟ್ ಅಲ್ಲ ಸರ್, ಅವರು ಹೇಳಿಲ್ಲ ಆಯುಷ್ಮಾನ್ ಅಂತ. ನೋಡಿ, ಯಾರು ಜನರಲ್ ವಾರ್ಡ್ನಿಂದ ಬಂದು ನೇರವಾಗಿ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜನರಲ್ ವಾರ್ಡ್ಗೆ ಬಂದವನಿಗೆ ICUಗೆ ಬೇಕಂತ ಹೇಳಿದಾಗ ನೀವು ICUಗೆ ಕಳಿಸ್ತೀರಿ. ICUಗೆ ಕಳಿಸಿದ ನಂತರ ಇದು ಸರ್ಕಾರ ಬಿಲ್ ಪೇಮೆಂಟ್ ಮಾಡ್ತದೆ ಅಂದ್ರೆ ನಿಮಗೆ ಗೊತ್ತುಂಟು. ಇವಾಗ 1,34,000 ನೀವು ಬಿಲ್ ಮಾಡಿದ ಮನೆಯಲ್ಲಿ 10 ರೂಪಾಯಿ ಕೊಡುವಂತ ಕೆಪಾಸಿಟಿ ಇಲ್ಲ. ಹೌದು. ನೀವು ಒಂದು ವೇಳೆ ಹೆಣ ಬಿಟ್ಟು ಕೊಡದಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಈಗ ನೀವು 1,34 ಅಂತ ಅವ್ರ ಹತ್ರ ಹೇಳಿ ಅವರಿಗೆ ಇನ್ನಷ್ಟು ಗೊಂದಲ ಮಾಡಿದ್ದೀರಿ. ಯಾಕೆ? ಅಲ್ಲ ಸರ್, ರೆಮಿಡಿಸಿವಿರ್
ಟ್ಯಾಬ್ಲೆಟಿಗೆ ಇದಕ್ಕೆ ಮದ್ದಿಗೆ 6,800 ಆಗ್ತದೆ. ಫಸ್ಟ್ PP ಕಿಟ್ಟಿಗೆ ಒಂದು 3-4 ಸಾವಿರ ಆಗಿದೆ. ಅವರ ಕೋವಿಡ್ ಟೆಸ್ಟಿಗೆ 2,800 ಆಗಿದೆ. ಚಲ 11,800 ಆಯ್ತು ಅಷ್ಟೇ ಅಲ್ಲ. ನೀವು 1,34,000 ಹೇಳಿದರೆ ಸರಿಯಾ? ಬೇಡ, ನಾನು ಈಗ ಉಸ್ತುವಾರಿ ಸಚಿವರ ಹತ್ರ ಮಾತಾನೆ, ಇಲ್ಲ ಡಾಕ್ಟರ್ ಸುಧಾಕರ್ ಹತ್ರ ಮಾತಾನೆ, ಆರೋಗ್ಯ ಮಿತ್ರರನ್ನು ಕರೆಯಿರಿ ಅಂತ ಹೇಳಿ. ಇಲ್ಲ ಸರ್ ಮಾತಾಡೋ ಇಲ್ಲ ನೀವು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. 11,000 ಇಲ್ಲ, 1 ಪೈಸೆ ಕಟ್ಟಲಿಕ್ಕಿಲ್ಲ ನೀವು ಈ ರೀತಿ ಮಾಡಿದ ಕಾರಣ, ಇಲ್ಲದೆ ನಾನೊಂದು 10,000 ಕೊಡಬೇಕೆಂಬ ಮನಸ್ಸಲ್ಲಿತ್ತು. ಸರ್ 5,000 ಕಟ್ಟಿ ಅಂತ ಹೇಳಿದರು. ಮತ್ತೆ 5,000 ಕೂಡ ಬೇಡ. ನೀವು ಎದುರಿಸಿದಂತ ಒಂದಷ್ಟು 100 ವಾಸ್ತವಿಕವಾದಂಥ ಸತ್ಯ. 106 ಜನರು ನಾನು ಕಡಿಮೆ ಅಂದರೆ ಒಂದು 90 ಜನರು ನಮ್ಮ ಕ್ಷೇತ್ರದಲ್ಲಿ ತೀರಿ ಹೋಗಿರ್ಬೋದು. ಖಾಸಗಿ ಆಸ್ಪತ್ರೆಗಳು ಬೋರ್ಡ್ಗಳನ್ನು ಹಾಕಬೇಕು ಅಂತ ಹಾಕಿದ್ದಾರೆ, ಎಲ್ಲ ದರ ಪಟ್ಟಿಗಳನ್ನು ಹಾಕಬೇಕು. ಇಲ್ಲ, ಹೆಚ್ಚಿನ ಆಸ್ಪತ್ರೆಗಳ ದರ ಪಟ್ಟಿಗಳನ್ನು ಹಾಕೋದಿಲ್ಲ. ಅದಕ್ಕೆ ಬದಲಿಗೆ ನೀವೇನಾದರೂ ಇಲ್ಲಿ ತೊಂದರೆ ಮಾಡಿದರೆ, ಹಲ್ಲೆ ಮಾಡಿದರೆ, ಪ್ರಕ್ಷೋಭೆ ಮಾಡಿದರೆ ಇಂಥ ಕಲಂನ ಪ್ರಕಾರ ನಿಮಗೆ ಶಿಕ್ಷಾರ್ಹ ಅಪರಾಧ ದೊಡ್ಡ ಬೋರ್ಡ್ ಹಾಕ್ತಾರೆ. ಡಾಕ್ಟರ್ಗೆ ಬೈಬಾರ್ದು, ಡಾಕ್ಟರ್ ಮುಟ್ಟಬಾರ್ದು, ಹಾಸ್ಪಿಟಲ್ ಯಾವುದೇ ಸೊತ್ತನ್ನು ಹಾಳು ಮಾಡಬಾರ್ದು. ಇಷ್ಟು ಒಂದು ಬದಿಯಲ್ಲಿ ಬದಿಯಲ್ಲಿ ಹಾಕಿ ಬಿಡ್ತಾರೆ. ಅದನ್ನು ಯಾರು ಪೇಷಂಟ್ ನೋಡೋದಿಲ್ಲ, ನಾವು ನೋಡೋದಿಲ್ಲ. ಆದರೆ ನಮಗೆ ಹೋಗಿ ಇದು ಅತ್ತೆ ಮನೆ ಹಾಗೆ ಆಗಿದೆ. ಅದೇ ನಾವು ಹೇಳಿದ ನಂತರ 100ಕ್ಕೆ ನಾವೇನು ನೇರವಾಗಿ ನಮ್ಮ ಆರೋಗ್ಯ ಮಿತ್ರ ಹತ್ರ ಕೇಳ್ತೇನೆ, ನೋಡ್ರಪ್ಪ ಅವ್ರದ್ದು ಬಿಲ್ ಎಷ್ಟಾಗಿದೆ, ಏನು ಸಮಸ್ಯೆ, ಈಗ ಎಷ್ಟು ಜನ ಇದ್ದಾರೆ, ಈಗೆಲ್ಲ ನಾವು ವಿಚಾರಿಸ್ತೇವೆ. ಒಳ್ಳೆ ಸ್ಪಂದನೆ ಸಿಗ್ತದೆ. ಇವಾಗ ಅವರಿಗೆ ಗೊತ್ತುಂಟು. ಕೆಲವೊಂದು ಸರಿ ಪ್ರೈವೇಟ್ ಹಾಸ್ಪಿಟಲ್ನ ಅವರ ಮ್ಯಾನೇಜ್ಮೆಂಟ್ ಹತ್ರ ಮಾತನಾಡ್ತೇನೆ, ನೋಡಪ್ಪ ಈಗೆಲ್ಲ ಮಾಡಬಾರ್ದು. ಆಗ ಅವರು ಸತ್ಯ ಸಂಗತಿ ಹೇಳ್ತಾರೆ. ನೋಡಿ, ಹಿಂದೆಲ್ಲ ಸಾವಿರಾರು ಪೇಷಂಟ್ ಬರ್ತಾ ಇದ್ದರು, ಈಗ 5% ಪೇಷಂಟ್ ಆಸ್ಪತ್ರೆಗೆ ಬರೋದಿಲ್ಲ. ಸತ್ಯವಾಗಿ ಕೊರೋನಾ ಪೇಷಂಟ್ ಬಿಟ್ಟು ಬೇರೆ ಪೇಷಂಟ್ ಬರುವುದಿಲ್ಲ. ಆಸ್ಪತ್ರೆಗೆ ಹೋಗುದಂತ ಹೇಳಿದ್ರೆ ಹೆದರಿಕೆ ಆಗಿದೆ, ರೋಗದಿಂದ ಅಲ್ಲ, ಆಸ್ಪತ್ರೆ ವ್ಯವಸ್ಥೆಗಳು ಬರೋದಿಲ್ಲ. ಇವಾಗ ಬಿಲ್ಲಿದ್ದು ನೀವು ಆಯುಷ್ಮಾನದ ಹೇಳಿದ್ರಿ, ಈ ಆಯುಷ್ಮಾನ ಬಂದರೆ ಬರಲಿ ಅಂತ ಕೆಲವೊಂದು ಹಾಸ್ಪಿಟಲ್ನವರು ಈ ರೀತಿ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ. 100ಕ್ಕೆ 100 ಟಾರ್ಚರ್ ಕೊಟ್ಟಿದ್ದಾರೆ. ನಾವು ಪ್ರವೇಶ ಆದ ನಂತರ 1 ಪೈಸೆ ಕೂಡ ಬಿಲ್ ಇಲ್ಲದೆ ಡೆಡ್ ಬಾಡಿ ಕೊಂಡೋಗ್ಲಿಕ್ಕೆ ಸರ್ಕಾರದ ಲೆಕ್ಕದಲ್ಲಿ, ಪ್ರೈವೇಟ್ ಸಂಘ ಸಂಸ್ಥೆಯವರ ಲೆಕ್ಕದಲ್ಲಿ ಆಂಬ್ಯುಲೆನ್ಸ್ ಇದೆ. ಇವಾಗ ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ನಾವು ಶವ ಸಂಸ್ಕಾರ ಮಾಡ್ತೇವೆ ಅಂತ ಮುಂದೆ ಬಂದು ಶವ ಸಂಸ್ಕಾರ ಮಾಡೋದು, ಆ ಸಮಾಜ ಸೇವೆ ನೋಡುವಾಗ ನಮಗೂ ಖುಷಿ ಆಗ್ತದೆ. ಇಲ್ಲದಿದ್ದರೆ ಒಂದು ನನಗೆ ನನ್ನ ಫ್ರೆಂಡ್ಸ್ ಕೆಲವರು ಈ ಐಶ್ವರ್ಯಲ್ಲಿದ್ದಾಗ ಅವರು ಅತ್ಯಂತ ಕ್ರಿಟಿಕಲ್ ಲಾಸ್ಟ್ ಇಯರ್ ನಾವು PP ಕಿಟ್ ಹಾಕಿಕೊಂಡು ನಾವು ನೋಡ್ಲಿಕ್ಕೆ ಹೋಗ್ತಿದ್ದೆವು. ಮ್ಯಾನೇಜ್ಮೆಂಟ್ನ ಸಹಕಾರದಿಂದ ಹೋಗುವಾಗ ಅವರು ಕೂಡ ನಮ್ಮನ್ನು ಡಾಕ್ಟರ್ ಅಂತ ಅಂದ್ಕೊಳ್ತಿದ್ರು. ನಮ್ಮ ಮುಖ ಕಾಣೋದಿಲ್ಲ, ಮಾತಾಡೋದು, ಇದು ಕಾಣೋದು. ಆದರೆ ಆ ಧೈರ್ಯ, ಯಾಕಂದರೆ ನಾವು ಹೋದ ತಕ್ಷಣ ಆ ಪೇಷಂಟ್ ಇದ್ದಾರಲ್ಲ ನಮ್ಮ ಮಿತ್ರರು, ಅವರು ಇಲ್ಲ ನಮ್ಮ ಕಾರ್ಯಕರ್ತರು, ಅವ್ರಿಗೆ ಖುಷಿ ಆಗ್ತದೆ, ಅವ್ರು ನೋಡಲಿಕ್ಕೆ ಬಂದಿದ್ದಾರೆ, ಸ್ವಲ್ಪ ಧೈರ್ಯ ಬರ್ತದೆ. ಈಗ ಹಾಗೆ ಅಲ್ಲ, ಈಗ ತುಂಬ ಫ್ರೀ ಆಗಿದೆ. ಈಗ ನಿಮಗೆ ಅವರ ಯಾರಾದರೂ ಪೇಷಂಟ್ ಕೂಡ ನೇರವಾಗಿ ಹೋಗ್ತಾರೆ, ಕೈಗೆ ಗ್ಲೌಸ್ ಕೊಡ್ತಾರೆ, ಮಾಸ್ಕ್ ಕೊಡ್ತಾರೆ, ಇದನ್ನೆಲ್ಲ ಹಾಕಿಕೊಂಡು ಹೋಗ್ತಾರೆ. ಇನ್ನಿನಷ್ಟು ಸ್ಟ್ರಿಕ್ಟ್ ಅಂತ ಇಲ್ಲ. ಆದರೆ ಕೋವಿಡ್ಗೆ ಈಗ ಮನುಷ್ಯರು ಯಾರು ಹೆದರುವುದಿಲ್ಲ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಅವ್ರು ಮಾಸ್ಕ್ ಹಾಕ್ಕೊಳ್ಬೇಕು, ಮಲಗಬೇಕು. ಅದು ಕೋವಿಡ್ ಪೇಷಂಟ್ ಮಾಸ್ಕ್ ಹಾಕಿದ್ರೆ ಮತ್ತೆ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿದೆ, ಅಂದ್ರೆ ಮಲಗಿದಲ್ಲೇ ಇರುವಾಗ ಅಂತ ಒಂದು. ಇನ್ನೊಂದು ಏನಾಗಿತ್ತು, ಯಾರು ಹೋಗ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ. ಒಂದು ದಿನ ಏನೋ ಹೌದು ಸರ್, 2ನೇ ದಿನ 3ನೇ ದಿನ ಆಗುವಾಗ ಅವರು ಮಾನಸಿಕವಾಗಿ ಅಸ್ವಸ್ಥರಾಗ್ತಿಲ್ವಾ? ಇಂಥ ಪರಿಸ್ಥಿತಿಗಳೆಲ್ಲ ಅಲ್ಲ. ನಾನು ಉದಾಹರಣೆ ಕೊಡ್ತೇನೆ. ನಮ್ಮ ಮನೆ ಹತ್ತಿರ ಒಬ್ಬರು ನಮ್ಮ ದೂರದವರು, ಬಹಳ ಪ್ರೀತಿ, ಅವರ ಮೊಮ್ಮಕ್ಕಳ ಹತ್ರ ಬಹಳ ಪ್ರೀತಿ. ಅವರು ಅವರ ಮಗಳ ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದದ್ದು, ಹೋಗಿ ಬಂದು ಟೆಸ್ಟ್ ಮಾಡಿದಾರಂತೆ. ಹತ್ತಿರ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬಂತು. ಚೆನ್ನಾಗಿ ಅವರೇ ನಡ್ಕೊಂಡು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಐಸಿಗೆ ಹೋದ ನಂತರ ಅವರಿಗೆ ಇಂಥ ಹೋದ ನಂತರ ಯಾರಿಲ್ಲ, ಅವರೊಬ್ಬರು ಸ್ವಲ್ಪ ಹೆದರಿಕೆ ಆಯಿತು. ಹೆದರಿಕೆ ಆದ ನಂತರ ತನ್ನ ಹತ್ತಿರ ಮಕ್ಕಳಿಲ್ಲ, ಯಾರಿಲ್ಲ, ಫುಡ್ ಕೂಡ ಕೊಂಡು ಹೋಗೋರಿಲ್ಲ, ಮುಖ ನೋಡುವವರಿಲ್ಲ. ಇವರು 6-7 ದಿವಸದಲ್ಲಿ ಅವರೇ ಕೊಟ್ಟಂತ ಊಟ ತಿಂಡಿ ಏನೋ ಇವರು ಖಾಲಿ ಹೆದರಿ ಸತ್ತು ಹೋದ್ರು. ಮನೆಯವರನ್ನು ಎಲ್ಲರನ್ನು ಟೆಸ್ಟ್ ಮಾಡುವಾಗ ಯಾರಿಗೂ ಪಾಸಿಟಿವ್ ಇಲ್ಲ. ಇಂಥ 106 ಕೇಸ್ ಉಂಟು. ಯಾರು ಜಾಸ್ತಿ ಪ್ರಾಯದವರು ಐಸಿಯುಗೆ ಹೋಗಿದ್ದಾರೆ, ಅವರು ಡೆಡ್ 50% ಸತ್ಯ ಬಂದಿದೆ. 50% ಇಲ್ಲ ಸರ್, 90% ಮಾನಸಿಕ ಒತ್ತಡದಿಂದ. ಯಾಕಂದ್ರೆ ಇಲ್ಲಿ ಮಕ್ಕಳೊಟ್ಟಿಗೆ ಆಡ್ತಾರೆ, ಮನೆ ಊಟ ಮಾಡ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ, ಟಿವಿ ನೋಡ್ತಾರೆ, ಖುಷಿ. ಇಲ್ಲಿ 24 ಕೂಡ ಅವರು ಮಾನಸಿಕ ಒತ್ತಡದಿಂದ ಸತ್ತವರುಂಟು. ಒಂದು ವೇಳೆ ಮನೆಯಲ್ಲೇ ಇದ್ದರೆ 100ಕ್ಕೆ 100 99% ಅವರು ಸಾಯುವುದೇ ಇಲ್ಲ. ಈಗ ಆಕ್ಸಿಜನ್ ಸಮಸ್ಯೆ, ಅವರಿಗೆ ದಮ್ ಕಟ್ತದೆ, ಸಾಧ್ಯವೇ ಇಲ್ಲ ಅಂದರೆ ಅವ್ರ ಹಾಸ್ಪಿಟಲ್ ಕೊನೆಯ ಹಂತದಲ್ಲಿ ಹಾಸ್ಪಿಟಲ್. ಎಸ್ ಸರ್, ಸಂತೋಷ್ ಹೆಬ್ಬುಳಿಯವರೇ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು ಸರ್. ಬ್ರೇಕ್ ನಂತರ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ನ ಅಧ್ಯಕ್ಷರು ಸಂತೋಷ್ ರೈ ಬೂಳಿಯಾರು ಅವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಸರ್, ಇದೆಲ್ಲ ಒಂದು ರೀತಿಯ ಗೊಂದಲದ ವಾತಾವರಣ. ಗೊತ್ತಿರಬೇಕಾದದ್ದು ಜನಸಾಮಾನ್ಯರಿಗಲ್ಲ, ವೈದ್ಯರುಗಳಿಗೆ, ಅದನ್ನು ಆ ಸಂಸ್ಥೆಗಳು ನಡೆಸುವವರಿಗೆ ಅಥವಾ ಸರ್ಕಾರಿ ಮಟ್ಟದಂಥ ಅಧಿಕಾರಿಗಳಿಗೆ. ಸೊ ಇದನ್ನು ಸಮನ್ವಯತೆ ಮಾಡುವಂಥ ಒಂದು ಅವಶ್ಯಕತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ ಅಂತ ಕಾಣಿಸ್ತಾ ಇಲ್ವೋ? ಅದನ್ನು ಹೇಗೆ ಮಾಡ್ಬೋದು? ಅಲ್ಲ, ಆಗಲೇಬೇಕು. ನೀವು ಉಂಟೋ ಇಲ್ಲೋ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನಮ್ಮಲ್ಲೀಗ ಮೇನ್ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ಪಾವೂರು ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಾಟೆಕಲ್, ಅಮ್ಲಮೊಗರು, ಕೋಟೆಕಾರು, ಉಲ್ಲಾಲ. ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ನಾನು ವಿಧಾನಸಭಾ ಕ್ಷೇತ್ರದ್ದು ನಾನು ಒಂದೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ ಆಸ್ಪತ್ರೆಗೆ ವಿಸಿಟ್ ಕೊಟ್ಟದ್ದು ಉಂಟು. ಅವರು ಕೆಲಸ ಮಾಡೋದು ಆಶಾ ಕಾರ್ಯಕರ್ತೆಯರಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತೆಯರ ಒಟ್ಟಿಗೆ ಈ ಡಾಕ್ಟ್ರು, ಅವರೊಟ್ಟಿಗೆ ಸ್ಟಾಫ್ ನರ್ಸ್, ಅವರ ಸಿಬ್ಬಂದಿ ವರ್ಗ ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು. ಹೌದಪ್ಪ, ನಿಜವಾಗಿಯೂ ಕೂಡ. ನಿಜವಾಗಿ ನಾನು ಇಡೀ ಲೋಕದಲ್ಲಿ ಒಂದೊಮ್ಮೆ ಬಹಳ ಮಾರಣಾಂತಿಕ ಕಾಯಿಲೆ ಅಂತ ಇರುವ ಸಂದರ್ಭದಲ್ಲಿ ಅವರು ಕೂಡ ಮನೆ ಮನೆಗೆ ಹೋಗಿದ್ದಾರೆ, ಮೈ ಮುಟ್ಟಿ ಅವರನ್ನು ಚಿಕಿತ್ಸೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಹೆದರಿಸುವಂಥ ಒಂದು ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ. ನಾವು ಅದಕ್ಕಾಗಿ BJP ಲೆಕ್ಕಾಚಾರದಲ್ಲಿ ಸೇವಾ ಸಂಘಟನೆ ಎಂಬ ಹೆಸರಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರ ಮುಂದಾಳತ್ವದಲ್ಲಿ ಕ್ಷೇತ್ರ ಅಧ್ಯಕ್ಷರನ್ನು ಇಟ್ಕೊಂಡು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂಥ ಆ ಸಂಬಂಧಪಟ್ಟಂಥ ಆಶಾ ಕಾರ್ಯಕರ್ತರು ಮಂಗಳೂರು ವಿಧಾನ ಎಲ್ಲರನ್ನು ಆಯಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಕಷ್ಟ ಸಮಯದಲ್ಲಿ ಮನೆ ಮನೆಗೆ ಜಾತಿ ಮತ ಭೇದ ಬಿಟ್ಟು ನಿಮಗೆ ಪಕ್ಷ ಅಂತ ಎಲ್ಲರ ಮನೆಗೆ ಹೋಗಿ ಯಾರ್ಯಾರಿಗೆ ಪಾಸಿಟಿವ್ ಅಂತ ನೋಡಿದ್ದೀರಿ. ಅದರೊಟ್ಟಿಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಅದರೊಟ್ಟಿಗೆ ಡಾಕ್ಟರ್ನವರು ಈ ರೀತಿಯ ಸೇವೆ ಕೊಡ್ತಾರೆ, ಅವರು ನರ್ಸ್ನವರು ಎಲ್ಲರಿಗೆ ಗೌರವ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಡೀ ಎಲ್ಲರಿಗೆ ಅಲ್ಲಲ್ಲಿ ಹೋಗಿ ಆಶಾ ಕಾರ್ಯಕರ್ತರಿಗೆ ವಿಶೇಷವಾದ ಗೌರವ. ಮೊನ್ನೆ ಕುರ್ನಾಡು ಇದು ಪ್ರಾಥಮಿಕ ಆರೋಗ್ಯ ಡಾಕ್ಟ್ರು ಅಲ್ಲಿ 14 ಮಂದಿಗೆ ಗೌರವ. ಇನ್ನು 2-3 ದಿವಸ ಅಂಗನವಾಡಿ ಕಾರ್ಯಕರ್ತರಿಗೆ ಅಲ್ಲಿಯ ಗೌರವ. ಆವಾಗ ನಾವು ಅವರನ್ನು ಗೌರವ ಮಾಡೋದಂದರೆ ಅವರ ವಿಶಾಲವಾದ ಹೃದಯದಲ್ಲಿ ಇನ್ನಷ್ಟು ಸೇವೆ ಮಾಡಲಿಕ್ಕೆ ಅನಿಸಾಗ್ತದೆ. ಕೋವಿಡ್ ಪಾಸಿಟಿವ್ ಇದ್ದರೂ ಹತ್ತಿರ ಹೋಗಿ ಏನೆಲ್ಲ ಅವರಿಗೆ ಇದು ಮಾಡಬೇಕು ಅವರಿಗೆ ಮಾಡಲಿಕ್ಕೆ ಮನಸ್ಸು ಬರ್ತದೆ. ನಾವು ಹೋಗಿ ಅವರ ಹತ್ರ ಟಾರ್ಚರ್ ಮಾಡಿ ಅವರ ಹತ್ರ ಗಲಾಟೆ ಮಾಡಿ ಅದವರಿಗೆ ಮನಸ್ಸು ಬರ್ತದೆ. ಆದ ಕಾರಣ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಕಡಿಮೆ ಕೇಸಸ್ ಬರ್ತಾ ಇದೆ. ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರುಗಳು ಜನರಲ್ಲಿ ಈ ರೀತಿಯಾದಂಥ ಕಾಳಜಿ, ಜಾಗೃತಿ ಮತ್ತು ಅವರನ್ನು ಸಂಘಟನೆ ಮಾಡುವುದರ ಹಿನ್ನೆಲೆಯಲ್ಲಿ ಬಹುಶಃ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಜನರನ್ನು ಜಾಗೃತಿ ಮೂಡುವಂಥದ್ದು, ರೋಗದ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಇರುವಂಥದ್ದು ಒಂದು ಸೂಚನೆ ಅಂತ ಹೇಳ್ಬೋದು. ಬಹುಶಃ ಇದು ಮುಂದಿನ ಭವಿಷ್ಯದಲ್ಲೂ ಕೂಡ ಒಂದು ಒಳ್ಳೆ ಪಾಠ ಆಗ್ಬೋದು ಅಂತ. ಓಕೆ, ನಡುವೆ ವಿಟ್ಲದಿಂದ ಹಮೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್, ಮಾತಾಡಿ. ಮಾತಾಡಿ ಸರ್. ಹಾಂ, ನಮಸ್ತೆ. ನಮಸ್ತೆ ಹಮೀದ್ ಭಾಯ್. ನಮಸ್ತೆ ಸರ್. ನಮಸ್ತೆ. ಕೊರೋನಾದಿಂದಾಗಿ ಜನರ ಆರ್ಥಿಕ ಸ್ಥಿತಿಗತಿ ತುಂಬಾ ಕುಸಿದಿದೆ. ಈ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಜನರಿಗೆ ಅವರ ಕಷ್ಟವನ್ನು ತೊಲಗಿಸಲು ಹೇಗೆ ಜನನಾಯಕರು ಸಹಾಯ ಮಾಡಬಲ್ಲರು ಸರ್? ನೋಡಿ, ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದೇವೆ ಹಮೀದ್ ಭಾಯ್. ಮೊನ್ನೆ 1250 ಕೋಟಿ ಒಂದು ಪ್ಯಾಕೇಜ್ ಮಾಡಿದ್ದಾರೆ. ಒಂದು 2 ದಿವಸದಿಂದ 500 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ, ಅವರಿಗೆ ಇವರಿಗೆಲ್ಲ ಪ್ರತಿಯೊಬ್ಬರಿಗೆ, ಯಾರಿಗೆ ಅಂದರೆ ಆಶಾ ಕಾರ್ಯಕರ್ತರಿಂದ ಹಿಡಿದು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಕೃಷಿಕರಾಗಿರ್ಬೋದು, ರಸ್ತೆ ಬದಿಯಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಬಿಲ್ಡಿಂಗ್ ಕಾರ್ಮಿಕರಾಗಿರ್ಬೋದು, ಇನ್ನಿತರ ನಮ್ಮ ಕಸಬಿಡುವಂಥ ಬಟ್ಟೆ ಇವರು ಮಡಿವಾಳ ಸಮಾಜದವರಾಗಿ, ಹೌದು, ಮತ್ತು ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ನಮ್ಮ ಬಾರ್ಬರ್ ಸೆಲೂನ್ ಅವರಾಗಿ, ಇನ್ನು ಎಲ್ಲರಿಗೆ 2000, 3000 ಅದರ ಒಟ್ಟಿಗೆ ದೈವಸ್ಥಾನ ಮಸೀದಿ ಆಗಿರ್ಬೋದು, ಇನ್ನಿತರ ಚರ್ಚ್ ಅದರಲ್ಲಿ ಕೆಲಸ ಅದರಲ್ಲಿ ಪೂಜೆ ಮತ್ತು ಬೇರೆ ಯಾವ ಧರ್ಮದಲ್ಲಿ ಏನೇನು ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂಥವರಿಗೆ ಕೂಡ ಸರ್ಕಾರ ಒಂದು. ಹಮೀದ್ ಅವ್ರದ್ದೊಂದು ದೂರಿದೆ, ಪತ್ರಕರ್ತರಿಗೆ ಏನು ಕೊಟ್ಟಿಲ್ಲ ಅಂತ. ದೃಶ್ಯ ಮಾಧ್ಯಮದವರು ಕೊಟ್ಟಿದ್ದೀರಿ, ನೀವು ಪತ್ರಕರ್ತರಿಗೆ ಹೇಳಲಿಲ್ಲ ಅಂತ. ನಾನು ಇವತ್ತು ಸರಿ 100ಕ್ಕೆ ಇವತ್ತೇ ನಾವು ಉಸ್ತುವಾರಿ ಸಚಿವರ ಹತ್ರ ಅದರ ಬಗ್ಗೆ ಮಾತನಾಡ್ತೇವೆ, ಸಂಬಂಧಪಟ್ಟಂಥ ಮಿನಿಸ್ಟರ್ ಹತ್ರ ಮಾತಾಡ್ತೇವೆ. ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಣ್ಣ. ಥ್ಯಾಂಕ್ ಯು ಹಮೀದ್ರೆ.
ಥ್ಯಾಂಕ್ ಯು. ಅದೇ ಹೇಳ್ತಾ ಇದ್ದೀರಿ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಇದೊಂದು ಒಳ್ಳೆ ಪಾಠ ಆಗ್ಬೋದು. ಮುಂದೆ ಬಹುಶಃ ಮೂರನೇ ಅಲೆ ಬರುವಾಗ ಅದಕ್ಕಿಂತ ಮೊದಲೇ ನಾವು ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಒಂದನೇ ಅಲೆಯಿಂದ ನಾವು ಪಾಠ ಕಲ್ತಿದ್ದೇವೆ, ಆದರೆ ಅಲ್ಲಿ ಅಷ್ಟೊಂದು ಈ ಬಾರಿ ಕೊನೆಯದಾಗಿ ನಾವು ಏನೆಲ್ಲ ಅನುಭವಿಸಿದ್ದೇವೆ. ಈಗ ಖಾಸಗಿ ಆಸ್ಪತ್ರೆಗಳು ಅನುಭವಿಸಿರುವಂಥದ್ದು ಅದು ಇದು ಇನ್ನೊಂದು ಮತ್ತೊಂದು, ಜನರ ನಡುವೆ ಜಾಗೃತಿ ಹುಟ್ಟಿಸೋದು, ಅವರನ್ನು ಮೊದಲೇ ಆರ್ಗನೈಸ್ ಮಾಡುವಂಥದ್ದು. ಈಗ ನಾನು ಅತ್ಯಂತ ಗ್ರಾಮಾಂತರ ಮಟ್ಟದಲ್ಲಿ, ಅಂದರೆ ಹಳ್ಳಿಯಲ್ಲಿ ಗಲ್ಲಿ ಅಂತ ಹೇಳ್ತಾರೆ, ಪ್ರತಿ ಗ್ರಾಮಕ್ಕೆ ನಾನು ಹೋಗ್ತಾ ಇದ್ದೇನೆ, ಪ್ರತಿ ಕಡೆಗೆ ಹೋಗ್ತೇನೆ. ಎಲ್ಲಾದರೂ ಒಬ್ಬ ಪಾಸಿಟಿವ್ ಅಂತ ಕೇಸ್ ಬಂದಿದ್ದಾರೆ ಅಂದರೆ ನಾನು ಹೋಗಿ ಅವರಿಗೆ ಧೈರ್ಯ ತುಂಬಿಸ್ತೇನೆ, ಸಂಘ ಸಂಸ್ಥೆಯನ್ನು ಭೇಟಿ ಆಗ್ತೇನೆ. ನನಗೆ ಗೊತ್ತುಂಟು ಇವಾಗ ಎಷ್ಟು ಜನ ಜಾಗೃತ ಆಗಿದ್ದಾರೆ ಅಂದರೆ ಮೂರನೇ ಅಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಲೆಕ್ಕಾಚಾರ ನನ್ನಂತ ಮನಸ್ಸಲ್ಲಿ ಉಂಟು. ಯಾಕೆಂದರೆ ಅಷ್ಟು ಒಂದು ಕಷಾಯ ಕುಡಿಯೋದು, ಎರಡು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಅವರು ಕೊಟ್ಟಂಥ ಆದೇಶ ಆ ಪಾಲನೆ ಮಾಡೋದು, ಎಲ್ಲರೂ ಮಾಸ್ಕ್ ಧರಿಸುವುದು, ಸೋಷಿಯಲ್ ಡಿಸ್ಟೆನ್ಸ್ ಇರುವುದು, ಸ್ಯಾನಿಟೈಸ್ ಮಾಡುವುದು, ಮನೆಯಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವುದಿಲ್ಲ, ದೊಡ್ಡ ಕಾರ್ಯಕ್ರಮದ ಮಧ್ಯೆ ಹೋಗುವುದಿಲ್ಲ. 80% ಜನರು ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಣ್ಣ ಮಕ್ಕಳು ಕೂಡ ಜಾಗೃತರಾಗಿದ್ದಾರೆ. ಇಷ್ಟೆಲ್ಲ ಜಾಗ್ರತೆ ಆಗುವಾಗ ನನ್ನ ಲೆಕ್ಕ ಮತ್ತೊಂದು ಲಸಿಕೆ ನೋಡಿ, ಲಾಸ್ಟ್ ಕೆಲವು ತಿಂಗಳ ಹಿಂದೆ, ಅಂದರೆ ಲಾಸ್ಟ್ ಒಂದು 7-8 ತಿಂಗಳ ಹಿಂದೆ ಲಸಿಕೆ ಬರುವ ಸಮಯದಲ್ಲಿ ಒಂದು ವಿಭಾಗವೇ ವಿರೋಧ ಮಾಡಿದೆ. ಒಂದು ವಿಭಾಗ ವಿರೋಧ ಮಾಡಿದ್ರೆ ಈ ರೀತಿ ಬರ್ತದೆ ಅಂತ ಅವ್ರು ಕನಸಲ್ಲೂ ಕೂಡ ಅಂದ್ಕೊಳ್ಳಿಲ್ಲ. ಇವಾಗ ನೋಡಿ, ನನಗೆ ಲಸಿಕೆ ಸಿಗಲಿಲ್ಲ, ನಮಗೆ ಲಸಿಕೆ ಬೇಕಂತ ಜನ ಒಬ್ಬರಿಗಿಂತ ಮಿಗಿಲಾಗಿ ಒಬ್ಬರು ನಾಳೆ ಸಿಗಬೇಕು, ನಾಡ್ದು ಸಿಗಬೇಕು ಅಂತ ಆಸೆಯಲ್ಲಿದ್ದಾರೆ. ಈ ಲಸಿಕೆ ಎಲ್ಲರಿಗೆ ಸಿಕ್ಕಿದ ನಂತರ ಅವರಿಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ 100ಕ್ಕೆ 100. ಫಸ್ಟ್ ಡೋಸ್ ಆಗಿರ್ಬೋದು, ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವಿಶೀಲ್ಡ್ ಇಲ್ಲದ ರಸದ ಆಗಿರ್ಬೋದು. ಮಕ್ಕಳಿಗೆ 18 ವರ್ಷದ ಮಕ್ಕಳಿಂದ 45 ವರ್ಷದ ಈವಾಗಲೇ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಸ್ಟಾರ್ಟ್ ಆಗಿದೆ. 750, 850 ಅಂತ ಎಲ್ಲರೂ ಆ 12-15ಕ್ಕೆ ಅದರ ಆ್ಯಪ್, ಕೋವಿನ್ ಆ್ಯಪ್ ಓಪನ್ ಆಗ್ತದೆ. ಓಪನ್ ಆದ ಕೆಲವೇ ಮಿನಿಟಲ್ಲಿ ಅದು ಕಂಪ್ಲೀಟ್ ಅದರ ಎಷ್ಟು ಜನ ಅದರ ಬಗ್ಗೆ ಇದು ಧೈರ್ಯ ಮತ್ತು ಆತುರ ಪಡ್ತಾರೆ ಅಂದರೆ ಇನ್ನು ಮೂರನೇ ಅಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಲೆಕ್ಕಾಚಾರ. ಅದಕ್ಕಾಗಿ ಈಗ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಸಂಬಂಧ ಇಡೀ ಕೇಂದ್ರದ ಟೀಮು, ರಾಜ್ಯದ ಟೀಮು, ಬೇರೆ ಅವರು ಆ ಮೂರನೇ ಅಲೆಯ ಬಗ್ಗೆ ಈವಾಗಲೇ ಜಾಗ್ರತೆ ವಹಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯು ಕೂಡ, ಜಿಲ್ಲಾಡಳಿತ ಕೂಡ ಅದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರು, ರಾಜ್ಯಾಧ್ಯಕ್ಷರು, MLAಗಳು, ಸಂಬಂಧಪಟ್ಟಂಥ ಡಾಕ್ಟರ್ಗಳು ಅದರ ಮೂರನೇ ಅಲೆ ಬಾರದ ರೀತಿಯಲ್ಲಿ ಬಂದರೂ ಕೂಡ ಯಾವ ರೀತಿಯಲ್ಲಿ ಎದುರಿಸುವುದು ಈಗ ಕಾಣ್ತದೆ. ಬ್ಲ್ಯಾಕ್ ಫಂಗಸ್, ಆ ಫಂಗಸ್, ಈ ಫಂಗಸ್ ಅಂತ ಹೇಳ್ತಾ ಇದ್ದಾರೆ, ಟಿವಿಯಲ್ಲಿ ಬರ್ತದೆ, ಎಲ್ಲದರಲ್ಲಿ ಬರ್ತದೆ. ಅದಕ್ಕೆ ಜನ ಈವಾಗಲೇ ರೆಡಿಯಾಗಿದ್ದಾರೆ ಅದನ್ನು ಹೇಗೆ ಎದುರಿಸುವುದು ಮತ್ತು ಬಾರದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೈಗೊಳ್ಳುವುದು, ಅದಕ್ಕಾಗಿ ಯಾವ ರೀತಿಯಲ್ಲಿ ಜಾಗ್ರತೆ ಮಾಡೋದು. ಉದಾಹರಣೆಗೆ 80 ವರ್ಷಕ್ಕಿಂತ ಮೇಲ್ಪಟ್ಟ ಅಜ್ಜಿಯವರು ಕೂಡ ಜಾಗ್ರತೆ ಮಾಡ್ತಾ ಇದ್ದಾರೆ. ಹೌದು. ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಬಹುಶಃ ಯಾವಾಗ ನಗರದ ಜನ ಅಲ್ಲಿಗೆ ಹೋದ್ರು ಆವಾಗಷ್ಟೇ ಇದು ಪ್ರಸರಿಸಿದೆ. ಅದು ಬಿಟ್ಟರೆ ಗ್ರಾಮೀಣ ಭಾಗದ ಜನ ಬಹಳ ಗಟ್ಟಿ ಇದ್ದಾರೆ, ಅದನ್ನು ಎದುರಿಸುವಂಥ ಶಕ್ತಿ ಕೂಡ ಅವರಿಗೆ ಇದೆ ಅಂತ ಅನ್ನುವಂಥದ್ದು. ಸೊ ಅದನ್ನು ಕಂಡಿದ್ದೀರಾ ನೀವು ಅನುಭವ? ಉದಾಹರಣೆಗೆ ನಮ್ಮೂರು ಅತ್ಯಂತ ಗ್ರಾಮಾಂತರ ಪ್ರದೇಶ, ಕೃಷಿಕ ವಿಭಾಗ. ಅಲ್ಲಿ ಒಂದು ಕಡೆಯಲ್ಲಿ ಒಂದು ಕೇಸ್ ಬಂದಿದೆ. ನಮ್ಮ ಮನೆ ಒಂದು 8-10 ಮನೆ ಉಂಟು. ಒಂದು 100 ಜನ ನಾವು ಇದ್ದೇವೆ, ಎಲ್ಲರೂ ಸೇಫ್. ಮತ್ತೊಂದು ಬದಿಯಲ್ಲಿ ಒಂದು 200-300 ಜನರಿದ್ದಾರೆ, ಅವರು ಅಷ್ಟು ಜಾಗ್ರತೆಯಲ್ಲಿದ್ದಾರೆ. ಮತ್ತೊಂದು ಮರದ ಗಾಳಿ, ಆಕ್ಸಿಜನ್, ಅಲ್ಲಿ ಆ ಕಾಡಿನಲ್ಲಿ ಸಿಗುವಂತ ಕೆಲವು ಆ ಸೊಪ್ಪುಗಳನ್ನು ಯೂಸ್ ಮಾಡೋದು, ಆ ತಿಮರೆ ಎಂಬ ಇದನ್ನು ಯೂಸ್ ಮಾಡೋದು, ಕಷಾಯ ಫ್ರೆಶ್ ಕಷಾಯ ಯಾವುದು ರೆಡಿ ಮಾಡಿದಲ್ಲ, ಫ್ರೆಶ್ ಕಷಾಯ, ನೆಲನೆಲ್ಲಿ ಎಂಬ ಇದರನ್ನು ತೆಗೆಯುವುದು, ಮತ್ತೆ ಬೇರೆ ಗಿಡಗಳ ಆ ಕೊಡಿಯನ್ನು ಯೂಸ್ ಮಾಡಿ. ಈ ನಗರ ಭಾಗದ ಜನ ಏನೇನೆಲ್ಲ ಹೇಳ್ತಾ ಇರ್ತಾರೋ ಅದು ಅವರ ಮನೆ ಎದುರುಗಡೆ ಅದು ಇರ್ತದೆ. ಇವರೆಲ್ಲ ಒಂದು ಅಂಗಡಿಗೆ ಹೋಗಿ ನೋಡ್ಬೇಕು ಅದು ಸಿಗ್ತದಂತ. ಮತ್ತೆ ಫ್ರೆಶ್ ಫ್ರೂಟ್ಸು, ಫ್ರೆಶ್ ತರಕಾರಿ, ಮತ್ತೆ ಬಹಳ ಸುಂದರವಾದ ಗಾಳಿ, ವಾತಾವರಣ, ಇದು ಅವರಿಗೆ ಪೂರಕವಾಗಿದೆ. 100ಕ್ಕೆ 100 ಪೂರಕ. ಎಲ್ಲಿ ಕೇಸ್ ಜಾಸ್ತಿ ಅಂದರೆ ಮಹಾರಾಷ್ಟ್ರದಲ್ಲಿ ಕೇಸ್ ಜಾಸ್ತಿ ಬಂತು, ಡೆಲ್ಲಿ ಕೇಸ್ ಜಾಸ್ತಿ ಬಂತು, ಮ್ಯಾಂಗ್ಳೂರು ಸಿಟಿಯಲ್ಲಿ ಕೇಸ್ ಜಾಸ್ತಿ ಬಂತು. ಅಲ್ಲಿದ್ದವರು ಇಲ್ಲಿ ಜಾಸ್ತಿ ಕೇಸ್ ಉಂಟು, ನಾನು ಬದುಕಬೇಕೆಂಬ ಉದ್ದೇಶದಿಂದ ಗ್ರಾಮಾಂತರ ಪ್ರದೇಶಕ್ಕೆ ಬಂದಾಗ ಪ್ರಸಾದವನ್ನು ಕೊಟ್ಟರು. ಅದರಿಂದಾಗಿ ಸ್ವಲ್ಪ ಜಾಸ್ತಿ ಆಯಿತು. ಈಗ ಬರುವುದೆಲ್ಲ ಕಡಿಮೆ ಆಗಿದೆ, ಕೇಸ್ ಕಡಿಮೆ ಆಗ್ತಾ ಉಂಟು. ನೋಡಿ, ನಿನ್ನೆ ಇಡೀ ಜಿಲ್ಲೆಯಲ್ಲಿ 606
ಸತ್ತದ್ದು ಒಂದು ಏನು ನಿನ್ನೆ. ಇವತ್ತು ನಾನು ಈಗ ಬರುವಾಗ ನಾನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇಳಿದೆ ಎಷ್ಟು ಕೇಸಸ್ ಉಂಟು ಇವತ್ತು. ಸರ್ 4 ಅಂತ ಹೇಳಿದರು. ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ ಒಂದು 10-20 ಇರ್ಬೋದು. ಹೌದು ಹೌದು, ನೀವು ಆಲೋಚನೆ ಮಾಡಿ. ಎಸ್, ಈಗ ಈ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಗಳು ತೀರಾ ಹದಗೆಟ್ಟಿರುವಂಥದ್ದು. ಬೇರೆ ಬೇರೆ ವಿಭಾಗಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಒಂದಷ್ಟು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದು ಗಮನ ಸೆಳೆಯುವಂಥದ್ದು ಶಿಕ್ಷಕರಲ್ಲಿ ಅನುದಾನಿತರಿಗೆ ಒಂದು 5,000 ಸರ್ಕಾರ ಕೊಟ್ಟಿದೆ. ಇಲ್ಲಿ ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿದ್ದಾವಲ್ಲ, ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಅವರಿಗೂ ಕೂಡ ಸಂಬಳ ಹೇಳಿದರೆ ನಿಜವಾಗಿಯೂ ಕೂಡ 12,000-15,000 ಸಾವಿರದ ಒಳಗೆ ಇರುವಂಥ ಅವರು ಪರ್ಮನೆಂಟ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಸೊ ಅಂಥ ಶಿಕ್ಷಕರು ಈಗಲೂ ಕೂಡ ಬಾಕಿ ಉಳಿದಿದ್ದಾರೆ. ನಿಮ್ಮ ಮಾತು ಸತ್ಯ. 100 ಶಿಕ್ಷಕರು ನನ್ನ ಅತ್ಯಂತ ಆತ್ಮೀಯ ಮಿತ್ರರಿದ್ದಾರೆ. ಮನೆಯಲ್ಲಿ ಏನೋ ಅಡಿಕೆ ಮರ, ತೆಂಗಿನ ಮರ, ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದವರು ಅಲ್ಲಿಂದ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪಾಪ ಬೇರೆ ಕಡೆಯಿಂದ ಪ್ರೈವೇಟ್ ಶಾಲೆಗೆ ಮಾಸ್ಟರ್ ಆಗಿ ಬಂದವರು ಈ ಬಾಡಿಗೆ ಮನೆಯಲ್ಲಿ ಕೂತ್ಕೊಂಡು ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ 15,000 ಸಂಬಳ, 17 ಸಂಬಳ, ಅತ್ಯಂತ ಕಷ್ಟದಲ್ಲಿ ಬಿದ್ದಿದ್ದಾರೆ. ಆ ಶಾಲೆಯವರು ಕೂಡ 1-2 ತಿಂಗಳ ಸಂಬಳ ಕೊಟ್ಟಿದ್ದಾರೆ. ಕೆಲವೊಂದು ಜನ ಅರ್ಧ ಸಂಬಳ ಕೊಟ್ಟಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಹಾಳಾಗಿದೆ. ಆದರೆ ಪ್ರೈವೇಟ್ನವರು ಕೆಲವೊಂದು ಎಲ್ಲ ಮಕ್ಕಳದ್ದು ಕೂಡ ಫೀಸ್ ತೆಗೆದುಕೊಂಡವರು ಕೆಲವು ಶಾಲೆ ಉಂಟು. ಆದರೆ ಅದನ್ನು ಅವರು ಈ ಶಿಕ್ಷಕರಿಗೆ ಕೊಡಲಿಲ್ಲ. ದೊಡ್ಡ ದೊಡ್ಡ ಸ್ಕೂಲ್ ಕಂಪಲ್ಸರಿ ನೀವು ಈ ವರ್ಷ ಫೀಸ್ ಕಟ್ಟದಿದ್ದರೆ ನಿಮ್ಮ ಮಗನ ಟಿ.ಸಿ ಕೊಡುವುದಿಲ್ಲ, ನಿಮ್ಮ ಮಗನನ್ನು 2ನೇ ಕ್ಲಾಸ್ಗೆ ಕಳಿಸುವುದಿಲ್ಲ, ಇದೆಲ್ಲ ಕೆಲವೊಂದು ಶಾಲೆಯಲ್ಲಿತ್ತು. 100 ಜನ. ನಾನು ಆವಾಗ ಅವ್ರ ಹತ್ರ ನೇರವಾಗಿ ಫೀಸ್ ಕಟ್ಟಿಸಿದೆ. ಕಳೆದ ವರ್ಷ ಕಂಪ್ಲೀಟ್ ಫೀಸ್ ಕಟ್ಟಿ. ಆದರೆ ಕೆಲವೊಂದು ಶಾಲೆ ಕಟ್ಟಿಸಿಲ್ಲ. ನಮ್ಮ ಊರಲ್ಲೆಲ್ಲ ಕೆಲವೊಂದು ಸಣ್ಣ ಶಾಲೆಗಳು ಅವರೆಲ್ಲ ಆ ರೀತಿ ಮಾಡಲಿಲ್ಲ. ಆದರೂ ವ್ಯವಸ್ಥೆ ಮಾಡಿ. ಆದರೆ ಶಿಕ್ಷಕರಿಗೆ ಅನ್ಯಾಯ ಆಗಿದೆ. ಶಿಕ್ಷಕರಿಗೆ 100ಕ್ಕೆ 100 ಅನ್ಯಾಯ ಆಗಿದೆ. ನಾನು ಅವರೊಟ್ಟಿಗೆ ಇದ್ದೇನೆ. ಆ ಶಿಕ್ಷಕಿಯವರೊಟ್ಟಿಗೆ ನಾನು 100ಕ್ಕೆ 100 ಇದ್ದೇನೆ. ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಿದೆ. ಅದಕ್ಕಾಗಿ ನಾವು ಏನಾದರೂ ಬೇರೆ ಬೇರೆ ಕೆಲಸಗಳ ತೊಡಗಿಸಿಕೊಂಡಿದ್ದಾರೆ. ಒಂದು ಸ್ವಲ್ಪ ಅವರು ಹುಷಾರಿದ್ದಾರೆ, ಯಾಕಂದ್ರೆ ಶಿಕ್ಷಕರಲ್ವಾ, ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವು ಈಗ ಆನ್ಲೈನ್ ಅಲ್ಲಿ ಕರಾಟೆ ಕಲಿಸ್ತಾರೆ, ಆನ್ಲೈನ್ ಅಲ್ಲಿ ಡ್ಯಾನ್ಸ್ ಕಲಿಸ್ತಾರೆ, ಆನ್ಲೈನ್ ಬೇರೆ ಪಾಪ ಏನಾದರೂ ಮಾಡ್ತಾರೆ. ಅಂತೂ ಕಷ್ಟಕ್ಕೆ ಬಿದ್ದವರು ಅವರು. ಈ ಆಹಾರದ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಉಪ್ಪೊತ್ತಿನ ಊಟ ಇದು ನಗರ ಭಾಗದ ಜನರ ದೊಡ್ಡ ಸಮಸ್ಯೆ. ಆದರೆ ತಮ್ಮಲ್ಲಿ ಗ್ರಾಮೀಣ ಭಾಗ ಹೆಚ್ಚಿದೆ. ಹೇಗಿತ್ತು ಅದನ್ನು ಯಾವ ರೀತಿ? ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಹಳ್ಳಿಯಲ್ಲಿ ಕೂಡ ಮಾರ್ಗದ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಊಟಕ್ಕಾಗಿ ಕಾಯುವ ಒಂದೇ ಒಂದು ಜನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಆ ಕಡೆಯಲ್ಲೆಲ್ಲ ಕೆಲವೊಂದು ಜನ ಬೇರೆ ಜಿಲ್ಲೆಯಿಂದ ಬಂದವರು, ಬೇಡುವವರು, ಅಲ್ಲ ಮಾರ್ಗದ ಬದಿಯಲ್ಲಿ ಮಲಗುವವರು ಅವರು ಇದ್ದಾರೆ. ಅದಕ್ಕೆ ಅಲ್ಲಿ ಒಂದು ಎಂತ ನಮ್ಮ ಇದುಂಟು, ಯಾವುದು ಸಾಯಿ ಪರಿವಾರ ಅಂತ ಲಾಸ್ಟ್ ಟೈಮ್ ಅಲ್ಲಿ ಕೂಡ ಹುಡುಕಿ ಅವರಿಗೆ ಹಣ್ಣದ್ದು ಬೆಳಿಗ್ಗೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ಕೆಲವು ಜನ ಇದ್ದಾರೆ, ಪ್ರವೀಣ್, ಪುರುಷೋತ್ತಮ ಆಗಿತ್ತು, ಅವರ ಟೀಮ್ ಪಾಪ ಯಾರ ಹತ್ರ ಬೇಡಿ ಎಲ್ಲ ತಂದು ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಕೂಡ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ನಾನು ನೋಡಿದ್ದೇನೆ, ವೇದಾಸ್ ಕಾಮತ್ನವರ ಒಂದು ಟೀಮ್ ಎಲ್ಲೆಲ್ಲಿದ್ದಾರೆ ಹುಡುಕ್ತಾ ಇದ್ದಾರೆ. ಅಂಥದ್ದೇ ಒಂದು 16 ಟೀಮ್ ಕೆಲಸ ಮಾಡ್ತಾ ಉಂಟು. ಆದರೆ ಯಾರು ಕೂಡ ಒಂದು ಹೊತ್ತಿನ ಊಟಕ್ಕೆ ಅಂತ ಸ್ವಲ್ಪ 1 ಗಂಟೆ ಅರ್ಧ ಗಂಟೆ ಲೇಟ್ ಆಗಿರ್ಬೋದು. ಆದರೆ ಆ ವ್ಯವಸ್ಥೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟು. ಜಿಲ್ಲಾಡಳಿತ ಕೂಡ ಅದರ ಬಗ್ಗೆ ಗಮನ ಕೊಡ್ತಾ ಉಂಟು. ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದಂಥ ಡಿಸ್ಟ್ರಿಕ್ಟ್ ವಾರ್ ರೂಮ್ ಅದರಲ್ಲಿ ಬೇರೆ ಒಂದು ಟೀಮ್ ಮಾಡಿದೆ. ಯಾರಾದರೂ ಉಪವಾಸ ಮಲಗ್ತಾರ, ಯಾರಾದರೂ ಊಟಕ್ಕೆ ಒಂದೊತ್ತಿನ ಊಟಕ್ಕೆ ಅನ್ನ ಅಕ್ಕಿ ಅದು ಏನೋ ಸಮಸ್ಯೆ ಉಂಟಾ, ಅಂಥ ಸಮಸ್ಯೆ ಇದ್ದ ಫೋನ್ ಬಂದ ತಕ್ಷಣ ಅವರಿಗೆ ವ್ಯವಸ್ಥೆ ಮಾಡಿ, ಇಲ್ಲದೆ ಇಂಥವ್ರ ಹತ್ರ ಹೇಳಿ ಅದಕ್ಕೆ ವ್ಯವಸ್ಥಿತವಾದಂಥ ಒಂದು ಇದುಂಟು. ಈಗ ಆಶಾ ಕಾರ್ಯಕರ್ತರು ಸ್ವಲ್ಪ ಅವರಿಗೆ ಗೌರವಧನ ಇರ್ತದೆ, 3,000ದಿಂದ 4,000 ಬಹಳ ಸಮಯಗಳಿಂದ ಅವರು ಹೋರಾಟ ಮಾಡ್ತಾರೆ. ಅವರಿಗೂ ಕೂಡ ಈಗ 3,000 ಸರ್ಕಾರ ಕೊಟ್ಟಿತ್ತು. ನಾವು ಬಾಕಿ ಕಡೆಯಲ್ಲಿ ಕೂಡ ಅವರಿಗೆ ಗೌರವ ಮಾಡಿ ಸ್ವಲ್ಪ ಏನಾದರೂ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸಾಯಿ ಪರಿವಾರದಾಗೆ ಬೇರೆಯವರು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಊಟ ಇಲ್ಲದೆ ಮಲಗುವವರು ಕಡಿಮೆ. ಯಾಕಂದ್ರೆ ಹಳ್ಳಿಯಲ್ಲಿ ಒಂದು 10 ಜನ ಬಂದರೂ ಊಟ ಕೊಡುವವರು ಇವಾಗ ಕೂಡ ಇದ್ದಾರೆ. ಇನ್ನು ಆಹಾರದ ಕಿಟ್ಗಳು, ಹೌದು, ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬಹಳ ದೊಡ್ಡ ಕೃಷಿ ಪ್ರಧಾನವಾದಂಥ ಇದೇನು ಅಲ್ಲ. ಅಲ್ಲಿ ಸ್ವಲ್ಪ 40ರಷ್ಟು ಅದು ನಗರ ಭಾಗವೇ ಆಗಿದೆ ಅಂತ ಅನ್ನುವಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ಆಹಾರದ ಕಿಟ್ಗಳನ್ನು ಸರ್ಕಾರದ ಭಾಗದಲ್ಲಿ ಅದನ್ನು ಮಾಡಬೇಕಾಗಿತ್ತು.
ಆದರೆ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ, ಆದರೆ ಇದು ಸಾಕಾಗ್ತದಾ? ಪರಿಸ್ಥಿತಿ ಹೇಗಿದೆ ನೋಡಿ, ನರೇಂದ್ರ ಮೋದಿಜಿಯವರು ಮೇ ಮತ್ತು ಏಪ್ರಿಲ್ ಮೇ ಜೂನ್ನ ರೇಷನ್ದು ಮೊದಲೇ ಡಿಕ್ಲೇರ್ ಮಾಡಿದರು. ನಾವು ಆವಾಗಲೇ ಆಲೋಚನೆ ಮಾಡಬೇಕು, ಏನಂದರೆ ಇದು 2 ತಿಂಗಳು ಮುಂದೆ ಹೋಗ್ತದೆ ಅಂತ ಯಾರಿಗೂ ತಲೆಗೆ ಹೋಗಲಿಲ್ಲ. ಹೌದು, ರೇಷನ್ ಅವರಿಗೆ ಆದೇಶ ಕೊಟ್ಟರು 2 ತಿಂಗಳ ರೇಷನ್ ಒಂದೇ ಸಾರಿ ಕೊಡಬೇಕಂತ. ಈಗ BPL ಕಾರ್ಡ್ನವರಿಗೆ 5 kg ಎಕ್ಸ್ಟ್ರಾ, 10 kg ಎಕ್ಸ್ಟ್ರಾ ಅದನ್ನೆಲ್ಲ ಮಾಡಿದರು. APL ಕಾರ್ಡ್ನವರಿಗೆ ಕೂಡ 15 ರೂಪಾಯಿಗೆ ಅಕ್ಕಿ ಕೊಡುವಂಥ ವ್ಯವಸ್ಥೆ ಮಾಡಿದರು. ಸಂಘ ಸಂಸ್ಥೆಯವರು ಲಾಸ್ಟ್ ಟೈಮಲ್ಲಿ ಹೈಯೆಸ್ಟ್, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 400 ಕ್ವಿಂಟಲ್ ಅಕ್ಕಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಏನು ಬೇರೆ ಬೇರೆಯವರಿಗೆ ವಿತರಣೆ ಮಾಡಿದ್ದೇನೆ. ಅಂದರೆ 4,000 ಫ್ಯಾಮಿಲಿಗೆ. ಅದೇ ರೀತಿ ನಮ್ಮ ಕ್ಷೇತ್ರ ಸಮಿತಿಯಲ್ಲಿ ಬೇರೆ ಬೇರೆ MLA ಅವರ ಮುಖಾಂತರ, ಬೇರೆ ಬೇರೆ ದಾನಿಗಳ ಮುಖಾಂತರ ಒಂದು 16,000 ಮನೆಯವರಿಗೆ ಇದು ಮಾಡಿದ್ದೇನೆ. ಆ ರೀತಿ ಈ ಸಾರಿ ಇಲ್ಲ. ಹೇಗೆ ಇಲ್ಲ ಅಂದರೆ, ಕೃಷಿಕರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಸ್ಪತ್ರೆ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುವವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಬಸ್ಸಿನವರಿಗೆ ಕೆಲಸ ಇಲ್ಲ. ಖಾಸಗಿ ಬಸ್ ಆಗಿರ್ಬೋದು, ನಮ್ಮ KSRTC ಬಸ್ ಆಗಿರ್ಬೋದು. KSRTC ಬಸ್ಸಿನವರಿಗೆ, ಖಾಸಗಿ ಬಸ್ಸಿನವರಿಗೆ ತುಂಬಾ ಸಮಸ್ಯೆ ಆಗಿದ್ದಾರೆ. ಮಾಲಕರೇ ಕಷ್ಟದಲ್ಲಿರುವಾಗ ಅವರ ಚಾಲಕರು ಮತ್ತು ನಿರ್ವಾಹಕರು ಅಧ್ಯಕ್ಷರನ್ನು ಕರೆಸುವಾಗ ಅವರು ಕೂಡ ಅದನ್ನೇ ಹೇಳುದು, ಅಷ್ಟೇ ನಮ್ಮ ಕಷ್ಟವೇ ಹೀಗಿದೆ ಅಂತ ಹೇಳುವಂತ. ಮತ್ತೊಂದು ಅದರ ಒಟ್ಟಿಗೆ ಸಾಮ್ಯಾನದವರು, ಈ ಬ್ಯಾಂಡ್ ವಾದ್ಯ ಅವರು, ಮದುವೆ ಹಾಲ್ನವರು 60% ಒನ್ ಆಫ್ ದಿ ಮೋಸ್ಟ್ ರಿಚ್ ಫ್ಯಾಮಿಲಿ. ಆದರೆ 40% ಬ್ಯಾಂಕಲ್ಲಿ ಲೋನ್ ಮಾಡಿದವ್ರದ್ದು ನನ್ನಂಥವ್ರು. ಅಲ್ಲಿ ಕೆಲಸ ಮಾಡುವವರು, ಅವ್ರಿಗೆ ಕೆಲಸ ಕೊಡಲೇಬೇಕು, ಅವ್ರು ಪರ್ಮನೆಂಟ್ ಕೆಲಸದವರು. ಹೌದು, ಅವರಿಗೆ ವ್ಯವಸ್ಥೆ ಇಲ್ಲ, ಒಂದು ಬಸ್ಸಿನವರಿಗೆ ವ್ಯವಸ್ಥೆ ಇಲ್ಲ, ಶಿಕ್ಷಕರಿಗೆ ವ್ಯವಸ್ಥೆ ಇಲ್ಲ. ಇದಕ್ಕೆ ನಾವು ಸ್ವಲ್ಪ ಗಮನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ, ಸಂಬಂಧಪಟ್ಟವರ ಹತ್ರ ತಿಳಿಸಿದ್ದೇವೆ. ಈಗ ಮೊನ್ನೆ ಇದರಲ್ಲಿ ಕೂಡ 500 ಕೋಟಿ ರೂಪಾಯಿ, ಅದು ಯಾರಿಗೆ, ಬಸ್ ಮಾಲಕರ ಸಂಘದವರು ಅಂತ ಏನು ಹೇಳ್ತಿದ್ದಾರೆ, ಒಂದು ತೆರಿಗೆ ಏನಾದರೂ ನಮಗೆ ಸ್ವಲ್ಪ ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಖಂಡಿತವಾಗಿಯೂ ನಮ್ಮ ಚಾಲಕ ಸಿಬ್ಬಂದಿಗಳಿಗೆ ಒಂದು ಅರ್ಧ ಸಂಬಳವನ್ನಾದರೂ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅಲ್ಲ, ಟ್ಯಾಕ್ಸ್ ತೆರಿಗೆ ಕಟ್ಟಲಿಕ್ಕೆ ಇಲ್ಲ. ಯಾವಾಗ ಬಸ್ ನಿಲ್ತದ, ಆ ಬಸ್ ನಿಂತಾಗ ನಾವು ಮುಂದೆ ಅದು ಮಾಡ್ಬೋದು. ಈಗ ಸಂದರ್ಭದಲ್ಲಿ ಅವರಿಗೆ 30ರಿಂದ 40 ಸಾವಿರದಷ್ಟು ಖರ್ಚಾಗ್ತದೆ. ಬಸ್ ತೆಗಿಬೇಕು, ವಾಲ್ ಚೇಂಜ್ ಮಾಡಬೇಕು, ಸಮಸ್ಯೆಗಳೆಲ್ಲ ಇರ್ತದೆ. ನೂರಾರು ಸಮಸ್ಯೆ ಇದ್ದೇ ಇದೆ. ಮತ್ತೆ ಅವರಿಗೊಬ್ಬರಿಗೆ ಬಂದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿಗೆ ಬಂದ ಸಮಸ್ಯೆ. ಒಂದಿಬ್ಬರು ಪಾರ್ಟಿ ಅದಕ್ಕೆ ಫೇಸ್ ಮಾಡುವಂಥ ಕೆಪಾಸಿಟಿ ಬರಬೇಕು. ಕಷ್ಟದಲ್ಲಿ ಇರುವವರಿಗೆ ಸರ್ಕಾರ ಬಿಡುವುದಿಲ್ಲ. ಇವತ್ತು ಸಂಜೆ ಕೂಡ ಯಾವುದಾದ್ರೂ ಇದು ರಿಲೀಸ್ ಮಾಡ್ತಾರೆ ಅಂತ ನ್ಯೂಸ್, ಟಾಸ್ಕ್ ಫೋರ್ಸ್ನ ಮೀಟಿಂಗ್ ಆಗ್ತಾ ಉಂಟು. ನಮ್ಮ ಮತ್ತೆ ಕೂಡ ಒತ್ತಡ ಹಾಕಿದ್ದೇವೆ ರಾಜ್ಯಾಧ್ಯಕ್ಷರ ಮುಖಾಂತರ, ಉಸ್ತುವಾರಿ ಸಚಿವರ ಮುಖಾಂತರ. ನೋಡಿ ಸರ್, ಇನ್ನು ಇಂಥವರಿಗೆ ಏನೂ ಸಿಗಲಿಲ್ಲ, ಇಂಥವರನ್ನು ಸರ್ ಅದಕ್ಕೆ ಸೇರಿಸಿಕೊಳ್ಳಿ ಸರ್, ಹಾಗೆಲ್ಲ ನಾವು ಅಡ್ವೈಸ್ ಕೊಡ್ತಾ ಇದ್ದೇವೆ. ನನ್ನಂತೆ ನೂರಾರು ಜನ ಅಡ್ವೈಸ್ ಕೊಡ್ತಾ ಇದ್ದಾರೆ. ಒಂದೇ ಸಾರಿ ಸರ್ಕಾರಕ್ಕೆ ಕೂಡ ಕಷ್ಟ. ಸರ್ಕಾರ ಈ ರೀತಿಯಲ್ಲಿ ನರೇಂದ್ರ ಮೋದಿ ಒಂದು ವೇಳೆ ಈ ದೇಶದಲ್ಲಿ ಇವಾಗ ಪ್ರಧಾನಿ ಅಲ್ಲದಿದ್ರೆ, ಯಡಿಯೂರಪ್ಪಜಿ ಅವರು ಇರ್ತಿಲ್ಲದಿದ್ರೆ ಕಷ್ಟ ಆಗ್ತಿತ್ತಮ್ಮ ನಮ್ಮ ಭಾವನೆ. ಅದು ಫೇಸ್ ಮಾಡ್ಬೋದು, ಆದರೂ ವ್ಯವಸ್ಥೆ ಆಗ್ತಾ ಉಂಟು ಅಂತ ಅನ್ನೋದು. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ, ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಸಂತೋಷ್ ರೈ ಬೋಳಿಯಾರ್ ಅವರಿದ್ದಾರೆ. ತಮ್ಮ ಸಂಸ್ಥೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್, ಯಾರಿಗಿದು ಅರ್ಥ ಆಗ್ತಾ ಇರಲಿಲ್ಲ. ಸೊ ನೀವು ಇದಕ್ಕೆ ಆಯ್ಕೆಯಾಗಿದ್ದೀರಿ. ಇದು ಇಲ್ಲಿದ್ದಲ್ಲ, ಮೈಸೂರಿದು. ಸಂತೋಷನ ಅಲ್ಲಿಗೆ ಹೇಗೆ ಹೋದರು ಅಂತ ಬಹಳಷ್ಟು ಜನರದ್ದು ಕುತೂಹಲ. ಏನಿದು ಸಂಸ್ಥೆ, ತಮಗೆ ಹೇಗಿದು ಸಿಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಈ ಅವಕಾಶ? ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಇಡೀ ದಕ್ಷಿಣ ಕನ್ನಡ, ಉಡುಪಿ ಇದರಲ್ಲಿ ಸೋತವನು ನಾನೊಬ್ಬ. ಆದರೆ ಆವಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಕರೆದು ನನಗೆ, ನೋಡಪ್ಪ ನೀನು ಹೆದರಬೇಡ, ಏನಾದರೂ ಸ್ಥಾನಮಾನ 100ಕ್ಕೆ 100 ಸಿಗ್ತದೆ, ನೀನು ಪಾರ್ಟಿಯಲ್ಲಿ ಇನ್ನೂ ಹೆಚ್ಚು ದುಡಿ ಅಂತ ಹೇಳಿದ್ರು. ನಾನು ಇದು ಸಿಗ್ತದೆ ಎಂದು ದುಡಿತದಲ್ಲ, ಆದರೆ ಕರಾವಳಿ ಪ್ರಾಧಿಕಾರ 8 ಮಂದಿಯಲ್ಲಿ ತಾವೊಬ್ಬರೇ, ನಾನೊಬ್ಬನೇ ಸೋತು ಕೂಡ ನಾನು ಏನು ದುಃಖ ಪಡಲಿಲ್ಲ. ಯಾಕೆಂದರೆ ನಾನು ದಾಖಲೆ ಮತ ಪಡೆದಿದ್ದೆ. ಅದು ಕೂಡ ಅಲ್ಪಸಂಖ್ಯಾತ, ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ 2ನೇ ಕ್ಷೇತ್ರ ಇದೆ. ಆದರೂ ನನಗೆ 61,000 ಚಿಲ್ಲರೆ ಮತ ಸಿಕ್ಕಿದ. ಅಷ್ಟು ಜನ ನನ್ನನ್ನು ಪ್ರೀತಿ ಮಾಡಿದ್ದಾರೆ. ಅದಕ್ಕಾಗಿ ಅವರ ಋಣ ತೀರಿಸಬೇಕಲ್ಲ, ಅದಕ್ಕೆ ನಿರಂತರವಾಗಿ ನಾನು ಅವರೊಟ್ಟಿಗೆ ಇದ್ದೇನೆ. ಎಲ್ಲದರಲ್ಲಿ ಕಷ್ಟ ಸುಖ ಎಲ್ಲದರಲ್ಲಿ ಅವರೊಟ್ಟಿಗೆ ಇದ್ದೇನೆ. ಆದರೆ ನನಗೆ ಆ ನಿಗಮ ಈ ನಿಗಮ ಅಂತ ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇದ್ದರು. ನಾನು ಒಂದೆಲ್ಲ ಸಿಕ್ಕಿದರೆ ಸಿಗ್ತದೆ, ಇಷ್ಟು ದೊಡ್ಡ ರಾಜ್ಯ ಎಲ್ಲರಿಗೆ ಸಿಗಲಿಕ್ಕೆ ಆಗ್ತದಂತ ಲೆಕ್ಕಾಚಾರ. ಹಾಗೂ ಅಂತಿಮವಾಗಿ MA ಇದ್ದು ಚೇರ್ಮನ್ ಅಂತ ಬಂತು. ನನಗೇ ಗೊತ್ತಿರಲಿಲ್ಲ MA ಇದೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಚೇರ್ಮನ್ ಅಂದರೆ ನನಗೆ ಏನಂತ ಗೊತ್ತಿರಲಿಲ್ಲ. ಗೂಗಲಲ್ಲಿ ನೋಡಿದಾಗ ಇದು ಬಹಳ ದೊಡ್ಡ ಕಂಪನಿ. ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದೆ, ಉಸ್ತುವಾರಿ ಸಚಿವರಿಗೆ ಧನ್ಯವಾದ ತಿಳಿಸಿದೆ, ಜಿಲ್ಲೆಯ ಅಧ್ಯಕ್ಷರಿಗೂ ಧನ್ಯವಾದ ತಿಳಿಸಿ. ಮತ್ತು ನೋಡಬೇಕೆಂಬ ಆಶೆ. ಒಂದು 2-3-4 ದಿವಸ ನಂತರ ನಾನು ಕಂಪನಿಯ MD ಅವರನ್ನು ಭೇಟಿಯಾಗಲಿಲ್ಲ, ಮಾತನಾಡಿದೆ. ಡಿಸೆಂಬರ್ 2 ತಾರೀಕು ಅಧಿಕಾರ ಸ್ವೀಕಾರ ಮಾಡಿದೆ. ನೋಡುವಾಗ ಇದು ಬಹಳ ದೊಡ್ಡದಾದ ಕಂಪನಿ, ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯುತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, KPTCL, ಕರ್ನಾಟಕ ಎಲ್ಲದಕ್ಕೂ ಕೂಡ ಮೆಟೀರಿಯಲ್ ಸಪ್ಲೈ ನಮ್ಮ ಕಂಪನಿ ಮುಖಾಂತರ ಆಗ್ತದೆ. ಪ್ಯಾನಲ್ ಬೋರ್ಡ್ ಆಗಿರ್ಬೋದು, ಸ್ವಿಚ್ ಗೇರ್ ಆಗಿರ್ಬೋದು, ಬೇರೆ ಬೇರೆ. ಆ ಕಂಪನಿಯನ್ನು ಯಾವ ಕಡೆಯಲ್ಲಿ ನೋಡಿದರೂ ಕೂಡ ಕಂಪನಿ ಅದೊಂದು ದೊಡ್ಡ ಕಂಪನಿ, ಭ್ರಷ್ಟಾಚಾರ ಇಲ್ಲದ ಕಂಪನಿ ಅದು. ಯಾಕೆಂದರೆ ನಾವು ಪ್ರೊಡಕ್ಷನ್ ಮಾಡಿದ ಯಾವೆಲ್ಲ ಮೆಟೀರಿಯಲ್ಸ್ ಉಂಟು, ಯಾವುದೆಲ್ಲ ಇದುಂಟು, ಅದು ನಾವು ಸರ್ಕಾರಕ್ಕೆ ಕೊಡೋದು, ಸರ್ಕಾರ ನಮಗೆ ಬಿಲ್ ಕೊಡೋದು. ಸರ್ಕಾರ ಬಿಲ್ ಕೊಟ್ಟರೆ ಅದು ವೈಟ್ ಮನಿ. ಆಡಿಟ್ಗೆ ಕೂಡ ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. 100 ಕೋಟಿದ್ದು KPTCLಗೆ ಪ್ಯಾನಲ್ ಬೋರ್ಡ್ ಬೇಕಂತ ಹೇಳಿದರೆ ನಾವು ಅಷ್ಟು ಮಾಡಿಕೊಡೋದು, ಚೆಕ್ ಸರ್ಕಾರದ ಮುಖಾಂತರ ಕಂಪನಿಗೆ ಬರೋದು. ಆದರೆ ಅದರಲ್ಲಿ ಏನೆಲ್ಲ ಪ್ರಯೋಜನ ಮಾಡಲಿಕ್ಕೆ ಸಾಧ್ಯತೆ ಉಂಟಂತ ಹೇಳುವಾಗ ನಮ್ಮ ಈ ಕರಾವಳಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿಯವರು 48 ಜನ ಇಂಜಿನಿಯರ್, ಡಿಪ್ಲೊಮಾ ಇಂಜಿನಿಯರ್, ITI ಇಂಜಿನಿಯರ್ ನಾವು ಈ ಮಧ್ಯದಲ್ಲಿ ಅವಕಾಶ ಸಿಕ್ಕಿತ್ತು, ಸೇರಿಸಿ. ನನ್ನ ಊರಿನವರಿಂದ 10-20 ಜನರನ್ನು ಸೇರಿಸಿದ್ದೇನೆ. ಇವಾಗ ಪುನಃ ಬರುವ ತಿಂಗಳು ಪುನಃ ಸೇರಿಸ್ತೇವೆ. ಒಂದು 50 ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ಬೋದು, ಒಂದು 5-6 ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಮಾತನಾಡಿದ್ದೇನೆ, ಅವರನ್ನು ಕೂಡ ಸೇರಿಸ್ತೇವೆ. ಹಾಗೆ ನಮ್ಮ ಊರಿನವರು ಕೂಡ ಆ ಕಂಪನಿಯಲ್ಲಿ ಇದ್ದಾರೆ. ಇವಾಗ ಹೋದಾಗ ತುಳುವಲ್ಲಿ ಮಾತನಾಡ್ತಾರೆ, ಬಂದು ಸಿಗ್ತಾರೆ, ಖುಷಿ ಆಗ್ತದೆ. ಒಂದಲ್ಲ ಒಂದು ದಿನ ಅವರು ಕೂಡ ದೊಡ್ಡ ಜನ ಆಗ್ತಾರೆ, ಯಾಕೆಂದರೆ ಅವರಿಗೆ ಕೂಡ ಅವಕಾಶ ಸಿಕ್ಕಿದೆ. ಮತ್ತು ನಡುವೆ ಸಂತೋಷನ ನಾಗರಾಜ್ ಅವರು ಉಳ್ಳಾಲದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ, ಮಾತಾಡಿ ನಾಗರಾಜ್, ಮಾತಾಡಿ. ನಮಸ್ತೆ ನಮಸ್ತೆ ನಾಗರಾಜಣ್ಣ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು ನಾಗರಾಜ್. ನಮಸ್ತೆ ನಾಗರಾಜಣ್ಣ. ನಮಸ್ತೆ ನಮಸ್ತೆ ಅಣ್ಣ. ಅಣ್ಣ ಈಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಡು ನಾಗರಾಜ್ರೆ. ಪಾತಿರ್ಲಿ ಅಣ್ಣ, ಪಲ್ಲೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮೈಸೂರು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಇತ್ಯಾರ ಅಭ್ಯರ್ಥಿ ಅತ್ತಿ ಇತ್ಯಾರ ಸಚಿವರ ಲೆಕ್ಕ ಐತೆ. ಸಚಿವರ ಪಕ್ಷದ ಅಧ್ಯಕ್ಷರ ಉಳ್ಳಾಲ ವಲಯ. ಎಸ್ 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 ಪಲ್ಲೆ ಸರ್ ಪಲ್ಲೆ ಅಂಚ ಎಕ್ಲೆ ಓಲ್ ದಿಕ್ಕಿನಲ್ಲ 2 ಅಕ್ಷರ ಮಾತ್ರ ಅಭ್ಯಾಸಂಡು ಅಂಚೆ ಕುಲುವೊಂದು ಟಿವಿ ಸುನಾಗ V4 ಚಾನಲ್ ಬರೋದುಂಡು. ನಾಗರಾಜಣ್ಣ ದಾಲಜಿ ನಮ್ಮದಾದ ನನ್ನ ಒಂಜಪ್ಪೆ ಜೋಕ್ಲೆ ಲೆಕ್ಕ ಇಪ್ಪಡು. ಕಷ್ಟ ಸುಖಕ್ಕೂ ಒಟ್ಟಿಗೆ ಇರ್ತದೆ, ಪ್ರೀತಿ ಪಾತ್ರರೊಂದಿತ್ತು. ನನ್ನ ಅವ್ವೇ ನಂಕ ಆರೋಗ್ಯ ಅಲ್ಲ, ಅವ್ವೇ ನಂಕ ಸಂಪತ್ತು. ಇರ್ನಂಜನ ಅಭಿಮಾನಿನ ಪಡೆಯನಕ್ಲೆ ಎಂಕ್ಲು ಧನ್ಯ. ಓಕೆ ನಾಗರಾಜರೇ, ಸೊಲ್ಮೇಲು ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಹಾಂ ಅದೇ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆ ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಇದೆ. ಹೌದು, ಒಂದು ಬಹಳ ಮಂದಿ ಬಹಳ ದೊಡ್ಡ ಕಂಪನಿ, ಎಲ್ಲ ವ್ಯವಸ್ಥೆ ಉಂಟು. ಇವಾಗ ಏನಂದರೆ ಇನ್ನಷ್ಟು ಜನರನ್ನು ಸೇರಿಸಬೇಕು. ಒಂದೇ ಶಿಫ್ಟ್ ನಡೀತಾ ಇತ್ತು, ಇವಾಗ ಸೆಕೆಂಡ್ ಶಿಫ್ಟ್ ನಡೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಕೊರೋನಾ ಲಾಕ್ಡೌನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಆದರೆ ಕಂಪನಿ ಪುನಃ ಸ್ಟಾರ್ಟ್ ಆಗಿದೆ. ನಾಳೆ ಎಲ್ಲ ಮೀಟಿಂಗ್ ಎಲ್ಲ ಕರೆದಿದ್ದೇವೆ, ಬೋರ್ಡ್ ಮೀಟಿಂಗ್ ಅದು ಇದೆಲ್ಲ ಬಹಳ ಚೆನ್ನಾಗಿ ನಡೀತಾ ಉಂಟು. ಕಂಪನಿ ಕರ್ನಾಟಕ ಸರ್ಕಾರದಲ್ಲಿ ಲಾಭದಾಯಕ ಸಂಸ್ಥೆಯಲ್ಲಿ ನಮ್ಮ ಕಂಪನಿ ಕೂಡ ಒಂದು ಅಂತ ಅನ್ನೋದು. ಓಕೆ, ಲೋಕೇಶ್ ಇದ್ದಾರೆ. ನಮಸ್ಕಾರ ಲೋಕೇಶ್, ನಮಸ್ಕಾರ ಮಾತಾಡಿ. ಲೊಕೇಶನ್ ನಮಸ್ಕಾರ. ನಮಸ್ಕಾರ ಕೇಂದ್ರ ವಯಸ್ಕೇಂದ್ರೆ ನಮಸ್ತೆ ಕೇಂದ್ರ ಸಂತದನ್ನ ಬಾರಿ ಎದ್ದೆ ಬೆಟ್ಟೆ ಬೇರೆ ಮಂತಂದಲ್ಲ ಇದು ಕೊರೋನಾ ಟೈಮ್ ಅದು ನಿಕ್ಲೆ ಮಾತ ಆಶೀರ್ವಾದ, ನಿಕ್ಲೆ ಮಾತ ಸಹಕಾರ ದಾದನ್ನ ಈರಂಜಿ ಬಾರಿ ಒಂಜಿ ರಾಜ್ಯಕ್ಕೆ ಪೋಸ್ಟ್ ತಿಕ್ಕನ ಬಾರಿ ಒಂಜಿ ಎತ್ತೆ ಬೇಲೆ ಮಂದ ಜನ ಈರಂಜಿ ಆದುಲ್ಲಾರೆ ನಿಕ್ಲೆನ ಆಶೀರ್ವಾದ ಅನ್ನ ಅವ್ರು ಈರಂಜಿ ಎತ್ತೆ ರಾಜ್ಯಕ್ಕೆ ಭವಿಷ್ಯ ಬರಡು ಜನ ಗ್ಯಾರಂಟಿ ವಜ್ಜಲೆ ಎಂಕ ಆನಂದ ನಾವು ನಿಕ್ಲೆ ಆಗಿಲ್ಲಕನೆ ನಮ್ಮ ಮಾತ ಒಟ್ಟಾದ ಬೇಲೆ ಮನ್ಪಗ ನಮ್ಮ ಮಾತಲ್ಲ ಎಡ್ಡ ರೀತಿ ಬೇಲೆ ಮನ್ಪಗ ಬಾರಿ ಖುಷಿ ಆಗುಂಟು ದಾಯಗೊಂಡ ಈರಂಜಿ ಮಾತಿನಂಟ್ಲಂಜಿ ಮಿಂಗಿಲಾದುಲ್ಲಾರೆ ಜವನ ನಟ್ಟಿಗೆ ಮಾತು ಪ್ರಾಯದಲ್ಲಿ ಮಾತಲ್ಲಂಜಿ ಜನಕ್ಲಂಜಿ ನೆಟ್ಟುಕೊಂಡೊಂದುಲ್ಲಾರೆ ರಾಜ್ಯಕ್ಕೆ. ಧನ್ಯವಾದ ಮಲ್ಲಜಿ ತಿಕ್ಕಡಜಿ ರಾಜ್ಯಕ್ಕೆ ಭವಿಷ್ಯ ಆನಂದ ಇರ್ನ ಆಶೀರ್ವಾದ. ಓಕೆ ಲೋಕೇಶ್, ಥ್ಯಾಂಕ್ ಯು. ಎಸ್, ಈಗ ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಈಗ ಬೇರೆ ಬೇರೆ ಫ್ಯಾಕ್ಟ್ರಿ ನಡೆಯುವಂಥ ಸಂದರ್ಭದಲ್ಲಿ ಈ ಕೋವಿಡ್ ರೋಗಕ್ಕೆ ಒಳಗಾಗುವಂಥ ಫ್ಯಾಕ್ಟ್ರಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಕೋವಿಡಲ್ಲಿ ಈಗ ನಿನ್ನೆ ರಿಪೋರ್ಟಲ್ಲಿ ಎಲ್ಲ ಇಡೀ ಕಂಪನಿಯಲ್ಲಿ ಕರೆಕ್ಟ್ ಎಲ್ಲರ ನೆಗೆಟಿವ್. ನಾನು ಲಾಸ್ಟ್ ಟೈಮ್ 1 ತಿಂಗಳ ಹಿಂದೆ ಹೋದಾಗ ಇಡೀ ನಮ್ಮ ಇದು ಎಲ್ಲಿ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಅವರ ಹತ್ರ BBMP ಅವರ ಹತ್ರ ಮಾತನಾಡಿ MD ಮತ್ತು ನಾನು ಮಾತನಾಡಿ ಇಡೀ ಕಂಪನಿಯವರಿಗೆ ಲಸಿಕೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆ. ನಾನು ಕೂಡ ಕೋವಿಶೀಲ್ಡ್ ಲಸಿಕೆ ತೆಗೆದುಕೊಂಡದ್ದು ಫಸ್ಟ್ ನಾನೇ ಉದ್ಘಾಟನೆ ಮಾಡಿದ್ದು, ನಾನೇ ಫಸ್ಟ್ ತೆಗೆದುಕೊಂಡದ್ದು. ಏಪ್ರಿಲ್ 16 ತಾರೀಕಿಗೆ ತೆಗೆದುಕೊಂಡಿದ್ದೆ. ನಾನು ಎಲ್ಲರಿಗೂ ಕೊಟ್ಟಿದ್ದೆ. ಅಲ್ಲಿ ನಂತರ ಕೂಡ ಈ ಕೊರೋನಾದ ಅಲೆಯಲ್ಲಿ 3 ಜನ ತೀರಿ ಹೋಗಿದ್ದಾರೆ. ಒಂದು ಕ್ಯಾಂಟೀನ್ನವರು, ಒಂದು ನಮ್ಮ ಇದರಲ್ಲಿ ದೊಡ್ಡ ಇಂಜಿನಿಯರ್ 38 ವರ್ಷ ಸರ್ವಿಸ್ ಮಾಡಿದವರು, ಮತ್ತೊಬ್ಬ ನಾಗೇಂದ್ರ ಅಂತ ಹುಡುಗ. ಆದರೆ ಎಲ್ಲರಿಗೂ ಕೂಡ ತೀರಿ ಹೋಗಿದ್ದಾರೆ. ತೀರಿ ಹೋದ ಕುಟುಂಬಕ್ಕೆ ಸಂಪೂರ್ಣವಾಗಿ ಸಾಂತ್ವನ ಹೇಳಿ, ಧೈರ್ಯ ಹೇಳಿ ಅವರಿಗೆಲ್ಲ ಪರಿಹಾರ ಮೋಸ್ಟ್ಲಿ 99% ನಾಳೆ ಕೊಡ್ತೇವೆ. ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೇವೆ, ಎಲ್ಲ ವ್ಯವಸ್ಥೆ ಆಗಿದೆ. ಫಸ್ಟ್ ಏನೆಲ್ಲ ಕೊಡ್ಲಿಕ್ಕೆ ಉಂಟು ಅದು ಕೊಟ್ಟಿದ್ದೇವೆ, ಡಾಕ್ಯುಮೆಂಟ್ ತರಿಸಿದ್ದೇವೆ. ಆ 3 ಜನರ ಫ್ಯಾಮಿಲಿಗೆ ಕೂಡ ಪುನಃ ಜಾಬ್ ಕೊಡುವಂಥ ಕೆಲಸ ಕೊಡುವಂಥ ವ್ಯವಸ್ಥೆ ಕೂಡ ಆರ್ಡರ್ ಮಾಡಿದ್ದೇನೆ. 3 ಜನ ಅಂದರೆ ಪರಿಹಾರ ಕೂಡ ಇಡೀ ಕುಟುಂಬಕ್ಕೆ ಸಾಕಾಗುವಷ್ಟು 38 ವರ್ಷ ಸರ್ವಿಸ್ ಮಾಡಿದವರಿಗೆ ಕೇವಲ ನಮ್ಮ ಇದು ಯಾವುದು PF ಅದೇ 35 ಲಕ್ಷದಿಂದ 40 ಲಕ್ಷ ರೂಪಾಯಿ ಅವರಿಗೆ ಬರ್ತದೆ. ಅದರೊಟ್ಟಿಗೆ ಬೇರೆ ಬೇರೆ ಆಗಿ ಒಂದು 10-60 ಲಕ್ಷ ರೂಪಾಯಿ ಅವರಿಗೆ ಬರ್ತದೆ. ಯಾರಿಗೆ 38 ಸರ್ವಿಸ್ ಆದ, ಒಂದು 10 ವರ್ಷ ಸರ್ವಿಸ್ ಆದವರಿಗೆ ಕೂಡ ಅವರ ಬೇಸಿಕ್ ಸ್ಯಾಲರಿ ಎಷ್ಟು ಉಂಟು ಆ ಲೆಕ್ಕಾಚಾರದಲ್ಲಿ ಮತ್ತು PF ಎಲ್ಲ ಲೆಕ್ಕ ಮಾಡಿದರೆ ಯಾವ ಲೆಕ್ಕದಲ್ಲಿ ಕೂಡ 20 ಲಕ್ಷಕ್ಕಿಂತ ಮೇಲೆ ಬರ್ತದೆ. ಕರಾವಳಿಯವರು ಪ್ರಪ್ರಥಮ ಬಾರಿಗೆ ಆ ಕಡೆ ಒಂದು ಪೋಸ್ಟಿಗೆ ಹೋಗ್ತಾ ಇರೋದು, ಇಲ್ಲಿವರೆಗೆ ಅದು ಸಿಗ್ತಾ ಇರಲಿಲ್ಲ. ಸಂತೋಷ್ ನನಗೆ ಹೇಗೆ ಸಿಕ್ಕಿತ್ತು ಅದು ಬೇರೆ, ತಮ್ಮ ಒಂದು ಪಕ್ಷ ನಿಷ್ಠೆ ಸೇವೆಗಳು ಅದೆಲ್ಲ ಪರಿಗಣಿಸ್ಬೋದು. ನಿಮ್ಗೆ ಹೇಗೆ ಅನಿಸುತ್ತು? ನನಗೆ ಫಸ್ಟ್ ಟೈಮ್ ನಾನು ಅದಕ್ಕೆ ಚೇರ್ಮನ್ ಆದಾಗ ಇಲ್ಲಿದ್ರೆ ಮೀನುಗಾರಿಕೆ ಇಲಾಖೆ ಅದು ಅಲ್ಲ, ಕರಾವಳಿ ಪ್ರಾಧಿಕಾರ ಅಂತ ನಿಘಂಟಾಗಿತ್ತು. ಕರಾವಳಿ ಪ್ರಾಧಿಕಾರ ಗೇರು ಬೀಜ ಅಂತ ಆಗಿತ್ತು. ಯಾವುದು ಕೊಟ್ಟರು ಸ್ವೀಕಾರ ಮಾಡೋದು, ಕೊಡದಿದ್ದರೂ ಬೇಸರ ಮಾಡೋದಿಲ್ಲ. ಪಕ್ಷಕ್ಕೆ ನಾನು ಪಕ್ಷ ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟಿದ್ದೆ, ಪಕ್ಷದಲ್ಲಿ 30 ವರ್ಷ ದುಡಿತಾ ಇದ್ದೇನೆ, ಅದಕ್ಕೆ ಇಲ್ಲ. ಆದರೆ ಈ MEIಯ ಚೇರ್ಮನ್ ಆದ ನಂತರ ವಿಶೇಷವಾಗಿ ಒಂದು ಆ ಕಂಪನಿಯಲ್ಲಿ ದುಡಿಯುವಂಥ ಸಾವಿರಾರು ಆ ಕಾರ್ಮಿಕರು ನನ್ನನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಿದ್ದಾರೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಅಧಿಕಾರ ಸ್ವೀಕಾರ ಮಾಡುವ ದಿವಸ ಕೂಡ ನಮ್ಮೂರಿನಿಂದ ಒಂದು 500 ಜನ ಬಂದಿದ್ದಾರೆ. ಯಾರಿಗೂ ತಿಳಿಯಲ್ಲ, 500 ಜನ ಬಂದಿದ್ದಾರೆ. ಆ ದಿವಸ ಅವರು ಪಟ್ಟಂಥ ಸಂಭ್ರಮ, ನಾನು ಆ ಜಿಲ್ಲಾ ಪಂಚಾಯತ್ ಗೆದ್ದಾಗ ಕೂಡ ಆ ಸಂಭ್ರಮ ಇರಲಿಲ್ಲ. ಇಡೀ ಕಾರ್ಮಿಕ ನಾನು ನೇರವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗೆ, ಅದು 26 ಎಕರೆ ದೊಡ್ಡ ಕ್ಯಾಂಪಸ್, ಆ ಕಂಪನಿಯ ಒಳಗೆ ಪ್ರವೇಶ ಮಾಡುವಾಗ ಅದರಲ್ಲಿ ದುಡಿಯುವಂಥ ಕಾರ್ಮಿಕರು ಸ್ವತಃ ಅವರು ಇಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಅಂದರೆ ಮಂಗಳೂರಿನವರೆಂದರೆ ವಿಶೇಷವಾದ ಗೌರವ. ಯಾಕೆಂದರೆ ಅವರ ಬೆನ್ನು ತಟ್ಟಿ ಮಾತನಾಡ್ತೇವೆ ನಾವು, ಅವರ ಕಷ್ಟ ಸುಖವನ್ನು ಕೇಳ್ತೇವೆ. ಹೌದು, ಮಧ್ಯಾಹ್ನ ಹೋಗಾಗ ಏನು ಊಟ ಆಯ್ತನ್ನ ಅಂತ ಕೇಳುವಾಗ ಒಂದು ಚೇರ್ಮನ್ ಬಂದು ಊಟ ಆಯ್ತನ್ನ ಅಂತ ಕೇಳಿದ ನಂತರ ಅದಕ್ಕಿಂತ ಮಿಗಿಲಾದದ್ದು ಯಾವುದು? ಯಾರಾದರೂ ಬಂದು ನಮ್ಮ ಹತ್ರ ಮಾತನಾಡಲಿಕ್ಕೆ ಆದರೆ ಸಿಂಪ್ಲಿಸಿಟಿ, ನೇರವಾಗಿ ಬರ್ಬೋದು. ಹಿಂದೆ ಎಲ್ಲ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಒಳಗೆ ಬರಬೇಕಿತ್ತು. ಯಾರಿಗೂ ಸಮಸ್ಯೆ ಆಗಿದೆ
ಅವರು ಬಿಡುವಿನ ಸಮಯದಲ್ಲಿ ನೇರವಾಗಿ ನನ್ನಲ್ಲಿ ಮಾತನಾಡ್ಬೋದು. ಚೇರ್ಮನ್ ಅಂತ ನೀವು ಏನು ಅಂಜಿಕೆ ಬೇಡ, ನಿಮ್ಮ ಕಷ್ಟ ಸುಖಕ್ಕೆ ನಾನು ಸ್ಪಂದಿ. ನನಗೆ ಒಂದೇ, ಈ ಕಂಪನಿ ಇನ್ನಷ್ಟು ಪ್ರಾಫಿಟಲ್ಲಿ ಹೋಗಬೇಕು, ಇನ್ನಷ್ಟು ಜನ ಕೆಲಸ ಮಾಡಬೇಕು, ಫಸ್ಟ್ ಶಿಫ್ಟ್ ಇದ್ದಲ್ಲಿ ಥರ್ಡ್ ಶಿಫ್ಟ್ ಆಗಬೇಕೆಂಬ ನನ್ನ ಆಸೆ ಉಂಟು. ಸೆಕೆಂಡ್ ಶಿಫ್ಟ್ ಆಗಿದೆ. ಮತ್ತು ಕ್ಯಾಂಟೀನು ಅದು ಇದು ಅದನ್ನೆಲ್ಲ ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಕೋಟ್ಯಾಂತರ ರೂಪಾಯಿ ಅಲ್ಲಿ ವ್ಯವಸ್ಥೆ ಉಂಟು. ಪ್ರತಿಯೊಂದಕ್ಕೂ ಯಾವುದು ಕಡಿಮೆ ಇಲ್ಲ. ಸರ್ಕಾರ ಕೂಡ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೆ. ಲಾಸ್ಟ್ 2 ತಿಂಗಳ ಹಿಂದೆ ಈ ಕೊರೋನಾ ಸ್ಟಾರ್ಟ್ ಆಗೋ ಹಿಂದೆ ಇಡೀ ನಮ್ಮ ಊರಿನ ಒಂದು 16 ಶಾಲೆಗೆ CSR ಫಂಡ್ 1 ಲಕ್ಷ ನಾನು ಕಲಿತಂಥ ಪ್ರೈಮರಿ ಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಎಲ್ಲದಕ್ಕೂ ಕೂಡ ತಂದು ಕೊಟ್ಟಿದ್ದೇನೆ. 14 ಶಾಲೆಗೆ CSR ಫಂಡ್ ಬೇರೆ ಬೇರೆ ಲ್ಯಾಬ್ ಮಾಡಲಿಕ್ಕೆ, ಬೇರೆ ಬೇರೆ ರೂಮ್ ಮಾಡಲಿಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ. ಬಹಳ ವರ್ಷಗಳಿಂದ ನೀವು ನಿಮ್ಮ ಕ್ಷೇತ್ರಕ್ಕೆ ಅದಕ್ಕೆ ಇದಕ್ಕೆ ನೀವು ಕೊಡಬೇಕು ಅಂತ ಇದ್ದದ್ದು ಈಗ ನಿಮಗೆ ಸಾಧ್ಯ ಆಯಿತು. ಕೊಟ್ಟಿದ್ದೇನೆ. ಆಶ್ರಮಕ್ಕೆ ಕೊಟ್ಟಿದ್ದೇನೆ. ಒಂದು ಹೆಂಗಸರು ಇರುವಂಥ ಆಶ್ರಮಕ್ಕೆ ಕೂಡ ಕೊಟ್ಟಿದ್ದೇನೆ. ಜನಶಿಕ್ಷಣ ಟ್ರಸ್ಟಿಗೆ ಕೊಟ್ಟಿದ್ದೇನೆ. ಯಾಕೆಂದರೆ SC ST ಅವರನ್ನು ಸೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅಂತ ಜನಶಿಕ್ಷಣ ಟ್ರಸ್ಟ್ ಉಂಟು, ಅವರನ್ನು ನನ್ನ ಹತ್ರ ಕೇಳದೆ ಹೋಗಿ ಅವರಿಗೆ ಕೂಡ ಚೆಕ್. ಅದರಲ್ಲಿ 1 ಪೈಸೆ ಯಾವುದೂ ಕೂಡ ಹಾಳಾಗಲಿಕ್ಕೆ ಭ್ರಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೇರವಾಗಿ ಅವರ ಅಕೌಂಟಿಗೆ ಚೆಕ್, ನೇರವಾಗಿ ಅವರ ಅಕೌಂಟಿಗೆ ಚೆಕ್ ಕೊಡುವುದು. ಅವರ ಕೆಲಸ ಮಾಡಿದ ನಂತರ ಒಂದೇ ದಿವಸ ಎಲ್ಲ 18 ಕಡೆ ಕೂಡ ಇನಾಗ್ರೇಷನ್ ಮಾಡುವುದರಿಂದ ಲೆಕ್ಕಾಚಾರ ಆಗಿದೆ. ಈಗ ಕೊರೋನಾ ಸ್ವಲ್ಪ ಲೇಟ್ ಆಗಿದೆ, ಎಲ್ಲರೂ ಬಹಳ ಖುಷಿಯಲ್ಲಿದ್ದಾರೆ. ಸ್ವೀಕಾರ ಮಾಡಲಿಕ್ಕೆ, ಆ ಚೆಕ್ ಸ್ವೀಕಾರ ಮಾಡಲಿಕ್ಕೆ 18 ಜನ ಸ್ವೀಕಾರ ಮಾಡಿ 106 ಜನ ಬಂದಿದ್ದರು. 18 ಜನ ಮೀಡಿಯಾದವರು ಬಂದಿದ್ದರು. ನನಗೆ ಅತ್ಯಂತ ಖುಷಿಯಾಗಿದೆ. ಈಗ ನೆಕ್ಸ್ಟ್ ಇಯರ್ ಹತ್ತಿರ 1 ಕೋಟಿ ತರಬೇಕೆಂಬ ಆಸೆ ಉಂಟು. ಆದರೆ ನಾಳೆ 8 ತಾರೀಕಿಗೆ ಸರ್ಕಾರಕ್ಕೆ 1,86,00,000 ರೂಪಾಯಿ ಚೆಕ್ಕನ್ನು ನಾವು ಮುಖ್ಯಮಂತ್ರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ನಾಳೆ ಕೋವಿಡ್ ಇದೆ, ನಾಳೆ ಹಸ್ತಾಂತರ ಮಾಡ್ತೇವೆ. ಒಂದು ವೇಳೆ ಅಲ್ಲಿ ಸಮಸ್ಯೆ ಇದ್ದರೆ ನೇರವಾಗಿ ಅಲ್ಲಿ ಅಕೌಂಟಿಗೆ ಅವರು ಇದು ಮಾಡ್ತೇವೆ. ಯಾಕೆ ಕೊರೋನಾ ಲಾಕ್ಡೌನ್ನ ಸಮಯದಲ್ಲಿ ನಾವು ಕೆಲವೊಂದು ಜನ ಅವರಿಗೆ ಹೋಗಿ ಭೇಟಿಯಾಗೋದು ಸಮಸ್ಯೆ ಬೇಡ. ಒಂದು ವೇಳೆ ಅವಕಾಶ ಸಿಕ್ಕಿದರೆ ನಾಳೆ 11-12 ಗಂಟೆಗೆ ನಾವು ಇದು ಮಾಡ್ತೇವೆ. ಅಂತೂ ಬಹುಶಃ ತಮ್ಮ ಬಹಳ ವರ್ಷಗಳ ಒಂದು ಸೇವೆಗೆ ಸದ್ಯದ ಮಟ್ಟಿಗೂ ಕೂಡ ಒಂದು ಸಾರ್ಥಕವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದೀರಿ. ಆ ಇಲಾಖೆ ಕೂಡ ನಿಮಗೆ ಆ ಭಾಷೆಗಳೇ ನಿಮಗೆ ಇದಾಗಲಿಲ್ಲ. ಯಾಕಂದ್ರೆ ಇಲೆಕ್ಟ್ರಿಕಲ್ ಮೆಟೀರಿಯಲ್ಗಳು ಸ್ವಲ್ಪ ಕಷ್ಟ ಆಯ್ತು ಮೊದಲು. ಆದ್ರೆ ಕೂಡ ಡಿಪಾರ್ಟ್ಮೆಂಟ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ 16 ಡಿಪಾರ್ಟ್ಮೆಂಟ್ ಅದರೊಳಗೆ ಕೆಲಸ ಮಾಡ್ತಾ ಉಂಟು. ಫೋರ್ಜಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಮೇಂಟೆನೆನ್ಸ್, ಅದು ಇದು ಬೇರೆ ಬೇರೆ, ಇದು ELCV ಡಿಪಾರ್ಟ್ಮೆಂಟ್, ನಮ್ಮ ಮತ್ತು ಯಾವುದು ಸ್ವಿಚ್ ಗೇರ್ ಡಿಪಾರ್ಟ್ಮೆಂಟು, ಹಾಗೆ ಕೆಲವೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಜನ ಕೆಲಸ ಮಾಡೋದು, ಆ ಕೆಲಸ ನೋಡೋದು, ದೊಡ್ಡ ದೊಡ್ಡ ಮೆಷಿನರಿ, ಅವರು ಅದರ ಮೇಲೆ ಕಾನ್ಸಂಟ್ರೇಷನ್, ಅದರ ಮೇಲೆ ಅವರಿಗೆ ಶ್ರದ್ಧೆ, ಅದನ್ನೆಲ್ಲ ನೋಡುವಾಗ ನಮಗೂ ಕೂಡ ಖುಷಿ ಆಗ್ತದೆ. ಅದು ಒಂದು ಹೊಸ ಲೋಕವನ್ನು ತೆರೆದಿಟ್ಟಾಗಿ ಆಗ್ತದೆ. ಓಕೆ, ಸಂತೋಷ. ಸದಾನಂದ ಅವರಿದ್ದಾರೆ ಉಡುಪಿಯಿಂದ. ನಮಸ್ಕಾರ ಸದಾನಂದ್ರೆ, ಮಾತಾಡಿ ಸರ್. ಅಣ್ಣ ನಮಸ್ತೆ. ನಮಸ್ತೆ. ಪಲ್ಲೆಣ್ಣ. ಹಾಂ ಹೇಳಿ. ಹಾಂ, ಒಂದು ಅಂಗಡಿ ಸಣ್ಣದು ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಬಂದು ಯಾವ್ದ್ರದ ಅಂಗಡಿ? ಇದು ಸಣ್ಣದು ಜನರಲ್ ಸ್ಟೋರ್ ಅಂತ. ಎಲ್ಲಿ ಪ್ಲೇಸ್? ಅನಂತದುರ್ಗ ಅಂತ. ಎಲ್ಲಿ ಉಡುಪಿಯಲ್ಲಿ ಎಲ್ಲಿ ಆಗುತ್ತೆ? ಇಲ್ಲಿ ಸಿಗ್ಮಾ ಹತ್ರ, ಹಳೆಯೂರು ರೋಡ್. ಹಳೆಯೂರು ರೋಡ್. ಬಂದಾಗ ಎಷ್ಟು ದಿನ ಆಯ್ತು? ಬಂದ್ರೆ 1 ತಿಂಗಳ ಮೇಲೆ ಆಯ್ತು. ಆದ್ರೆ ಬೆಳಿಗ್ಗೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಉಂಟಲ್ಲ ದಿನಸಿಗೆ? ಹೌದು. ಈ ಸಮಸ್ಯೆ ಏನು ಸರ್ ಹೇಳಿ? ಅಂಗಡಿಯಲ್ಲಿ ಸಾಮಾನ್ಯ ಅಂತ ಇಲ್ಲ. ಹಾ ಹೇಳಿ. ಸಾಮಾನು ಅಂಗಡಿ ಅಂತ ಜಾಸ್ತಿ ಇಲ್ಲ, ಮತ್ತೆ ಸಿಕ್ಕಿನೂ ಅಷ್ಟು ಅಂತ ಇಲ್ಲ. ಈಗ ತಮಗೇನಾಗಬೇಕು ನಮ್ಮಿಂದ ಏನು ಸಹಕಾರ ಆಗ್ಬೇಕು ಹೇಳಿ ಅಂದ್ರಣ್ಣ. ಬಾಡಿಗೆ ಎಲ್ಲ ಸ್ವಲ್ಪ ಕೊಡ್ಲಿಲ್ಲ 2 ತಿಂಗಳದ್ದು. ಲಾಕ್ಡೌನ್ನ ಸಮಯದಲ್ಲಿ ಯಾರು ಕೂಡ ಬಾಡಿಗೆ 99% ಬಾಡಿಗೆ ತೆಗೆದುಕೊಳ್ಳುವುದಿಲ್ಲ ಯಾರು. ಯಾಕಂದರೆ ಅಲ್ಲಿ ವ್ಯವಹಾರ ಇಲ್ಲ ಅಂತ. ವ್ಯವಹಾರ ಯಾರು ಮಾಡ್ತಾರೆ ಅವರು ಸ್ವಲ್ಪ ಬಾಡಿಗೆ ಕೊಡ್ತಾರೆ. ಆದರೆ ಬಾಡಿಗೆ ಕೊಡದಿದ್ದರೂ ಕೂಡ ಯಾರು ನಿಮ್ಮನ್ನು ಜಬರ್ದಸ್ತಿ ಮಾಡುವಂಥ ಸಮಸ್ಯೆ ಇಲ್ಲ.
ನೀವು ಅವರ ಹತ್ರ ನಿಮ್ಮ ಕಷ್ಟವನ್ನು ಹೇಳಿ, ಒಂದು ಇಲ್ಲದಿದ್ದರೆ ನಿಮ್ಮ ಓನರ್ ನಂಬರ್ ಕೊಡಿ, ನಾವು ಮಾತನಾಡ್ತೇವೆ, ಅವರನ್ನು ಕನ್ವಿನ್ಸ್ ಮಾಡ್ತೇವೆ. ಈ ಸಾರಿ ಸ್ವಲ್ಪ ಅವರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ, ಮತ್ತು ಯಾವಾಗ ವ್ಯಾಪಾರ ಬರ್ತದೆ ಆವಾಗ ನೀವು ಬಾಡಿಗೆ ತೆಗೆದುಕೊಳ್ಳಿ ಅಂತ. ಅವರು ಕೂಡ ಮಾನವೀಯತೆ ಇರುವಂಥ ನಿಮ್ಮ ದನಿಯಾಗಿರ್ಬೋದು. ಓಕೆ ಸದಾನಂದ್ ಅವರೇ, ಹಾ ಬೇರೆ ಏನಾದ್ರು ಇದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಬಹುಶಃ ಅವರವರು ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಬಹುಶಃ ಕಷ್ಟನೇ ಇಲ್ಲ. ಯಾವ ರೀತಿಯಲ್ಲಿ ಪ್ರತಿಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದು ಅವರು ಮತ್ತು ಅವರ ಓನರ್ ಇದಕ್ಕೆ. ಆದರೆ ದಿನಸಿ ಅಂಗಡಿಗಳಿಗೆ ಅವಕಾಶ ಇದೆ, ಬಹುಶಃ ಬಳಸಿಕೊಳ್ಳಬಹುದು ಅಂತ. ದಿನಸಿ ಅಂಗಡಿಯವರಿಗೆ ನಿಜವಾಗಿಯೂ ಅತ್ಯಂತ ಜಾಸ್ತಿ ವ್ಯಾಪಾರ. ಆ 6 ಗಂಟೆಯಿಂದ 10 ಗಂಟೆ ಅಂದರೆ ಯಾರು ಕೂಡ ಜನರಲ್ ಸ್ಟೋರ್ನವರು ನಷ್ಟ ಅನುಭವಿಸಲಿಕ್ಕೆ ಎಲ್ರಿಗೂ ಅವಕಾಶಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದನ್ನು ಬಳಸಿಕೊಳ್ಳಿಕ್ಕೆ ಇದೆ. ಈ ಸಂದರ್ಭದಲ್ಲಿ ಇಂಥದ್ರಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ಟೈಮ್ನ ಲಾಕ್ಡೌನ್ ಆಗಿ ಆಗಲೇ ಇಲ್ಲ. ರಿಕ್ಷಾದವರು ಕೂಡ 10 ಗಂಟೆ ತನಕ ಕೆಲವೊಂದು ಕಡೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ. ಸ್ವಲ್ಪ ಕಷ್ಟ ಆಗ್ತದೆ. ಇದು ಎಲ್ಲರಿಗೆ ಬಂದಂಥ ಕಷ್ಟ. ಸ್ವಲ್ಪ ನಾವು ಕೂಡ ಇದು ಮಾಡೋದು. ಕೊನೆಯದಾಗಿ ಒಂದು ಆಶಾ ಭಾವನೆಯನ್ನು ಇಟ್ಟುಕೊಳ್ಳೋಣ ಅಲ್ವೇ ಸಂತೋಷನ? ಏನು ಹೇಳ್ತೀರಿ? ನಾನು ಎಲ್ಲರ ಹತ್ರ ಪ್ರಾರ್ಥನೆ ಇಷ್ಟೇ, ಒಂದು ಸೋಷಿಯಲ್ ಡಿಸ್ಟೆನ್ಸಲ್ಲಿ, 2 ಸ್ಯಾನಿಟೈಸ್ ಮಾಡಿಕೊಳ್ಬೇಕು. ಮೂರನೇದಾಗಿ ನಾವು ಈ ಜಿಲ್ಲಾ ಸಂತೋಷನ ಮತ್ತೊಬ್ಬರು ಇದ್ದಾರೆ, ಪ್ರದೀಪ್ ಇದ್ದಾರೆ ಕೋಟೆಕಣಿಯಿಂದ. ಮಾತಾಡಿ ಪ್ರದೀಪ್. ನಮಸ್ಕಾರ ಸರ್. ಹಾ ಪ್ರದೀಪಣ್ಣ, ನಮಸ್ತೆ ಪ್ರದೀಪಣ್ಣ. ನಮಸ್ಕಾರ ಸರ್. ನಮಸ್ತೆ. ಎಂಗ್ಲಂತದ ಈರುಳ್ಳಿ ಪ್ರತಿನಿಧಿ ಬರಲು ನಿಮಗೆ ಭಾರಿ ಆಸೆ. ಕೋಟೆಕಾರರು ದತ್ತ ಕೋಟೆ ಕಣಿಯಾ ಅಂದ್ ಕೋಟೆ ಕಣಿ ಅಲ್ಪ ಸಜಿಪ ಪಡು ಸಜಿಪ ಕೋಟೆ ಕಣಿ ಭಾರಿ ಸಹಕಾರ ನಿಮ್ಲೈನ್ ಬಯಕೊಂದಿಲ್ಲ ಸರ್. ಅಣ್ಣ ಯಾನು ಅಣ್ಣ ನಿಕ್ಲೊಟ್ಟಿಗೆ ನೆಪ್ಪುನಿ ಯಾನು ಒಂಜಲ ಇಂಜಿನ ನಾನು ನಾವು ನಿಕ್ಲ ಆಯ್ಲೆಕ್ಕ ಇಂಕ್ ನಿಕ್ಲು ಖುಷಿ ಇತ್ತಿಂದ ನಿಕ್ಲು ಒಟ್ಟಿಗೆ ಇತ್ತಿಂದ ನಿಕ್ಲೆಗೆ ಇಂಜಿನ ಆ ಸುಖ ತೊಟ್ಟಿಗೆಲ್ಲ ಒಳ್ಳೆ ಕಷ್ಟ ತೊಟ್ಟಿಗೆಲ್ಲ ಒಳ್ಳೆ ನಿಕ್ಲ ಐಕೊಂಜಿ ಮಂಡ ಬೆಚ್ಚ ಮನ್ಪುನೋಡ್ಚಿ ನಿಕ್ಲ ಆಶೀರ್ವಾದ ಏಪಲ ಉಂಡು ಸಹಕಾರ ಏಪಲ ಉಂಡು ಯಾನು ಒಂಜಲ ಇಡೆ ಮುಟ್ಟ ಎತ್ತೋಡಿಂದ ನಾನು ನಿಕ್ಲಿನ ಬೆಗರ್ ಭೂಮಿ ಬೂರ್ದು ನನ್ನ ಎಂಕ್ಲೆಗೆ ಈರ್ ಮುಖ್ಯ ಇತ್ತು ಸರ್. ಎಂಕ್ಲೆಗೆ ಇನ್ನಂಚಿನ ನೀಡರೆ ಬೋಡ್ತು. ಓಕೆ ಪ್ರದೀಪ್ ರೇ ಸೋಲ್ಮೇಲು ಥ್ಯಾಂಕ್ ಯು ಪಾತಿರ್ನಿಕ್ಕೆ. ಓಕೆ, ಅಂತೂ ಒಂದು ಆಶಾಪೂರ್ಣೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬೋದಾಗಿದೆ. ಬಹುಶಃ ಎಲ್ಲರೂ ಜಾಗೃತಿ ವಹಿಸ್ಕೊಳ್ಬೇಕು ಅಂತ ತಾವುಗಳು ಹೇಳ್ತಾ ಇದ್ರಿ. ಬಹುಶಃ ಮತ್ತೆ ತಮ್ಮ ಎಲ್ಲದರ ನಡುವೆ ತಮ್ಮ ಕ್ಷೇತ್ರ ಮತ್ತು ತಮ್ಮ ಇಲಾಖೆ ಎರಡರ ಜವಾಬ್ದಾರಿ ಮತ್ತು ತುಂಬ ಒಂದು ಒಳ್ಳೆಯ ಇಲಾಖೆಯೊಂದಿಗೆ ತಮ್ಮನ್ನು ತಾವು ಜೋಡಿಸ್ಕೊಂಡಿದ್ದಂಥ ಅವಕಾಶ ಸಿಕ್ಕಿದೆ ಅಂತ ಸಂತೋಷ. ಈ ಸಂದರ್ಭದಲ್ಲಿ ಬಂದದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.